ಸರ್ ನಮಸ್ತೆ ಸರ್. ಹಾಂ ನಮಸ್ತೆ. ಏನು ನಮಸ್ಕಾರ ಅಂತ ಹೇಳಿದೆ. ಹಾಂ ನಮಸ್ಕಾರ. ಈಗ ನೋಡಿ, ನಿಮ್ಮ ಬಯೋಡೇಟಾವನ್ನೆಲ್ಲ ನಾನು ನೋಡಿದೆ, ಮತ್ತೆ ನಿಮ್ಮ ಬಗ್ಗೆ ಹಲವಾರು ಜನರಿಂದ ನಾವು ವಿಚಾರಗಳನ್ನು ತಿಳಿದಿದ್ದೇವೆ. ಏನು ವೇದದಲ್ಲಿ ನೀವು ಅತ್ಯಪೂರ್ವವಾದಂತಹ ಒಂದು ಸಾಧನೆಯನ್ನು ಮಾಡಿದವರು. ಇವತ್ತಿಗೆ ನಿಮಗೆ ಈಗ 91 ವರ್ಷ. ನಾವು ವೇದ ಮತ್ತು ಪುರಾಣ ಶಾಸ್ತ್ರಗಳು ಈ ವಿಚಾರದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವ ಒಂದು ಪ್ರಯತ್ನ. ಈಗ ವೇದಗಳು ಅಂತಂದ್ರೆ ಏನು, ಅದರಿಂದ ಮನುಷ್ಯನಿಗೆ ಏನು ಉಪಯೋಗ, ಇದು ಸ್ವಲ್ಪ ಹೇಳ್ತೀರಾ? ಆಯಿತು, ಹೇಳ. ಈಗ ಹಾಕಬೇಕಾ? ಇಲ್ಲ ಬೇಡ. ಓಂ ಸ್ವಸ್ತಿ. ವೇದ ಅಂತ ಹೇಳಿದರೆ ಜ್ಞಾನರಾಶಿ. ವೇದ ಅಂತ ಹೇಳಿದರೆ ಜ್ಞಾನ ಅಂತ ಅರ್ಥ. ಮನುಷ್ಯರಿಗೆ ಬೇಕಾದ ಯಾವ ಜ್ಞಾನ ಬೇಕೋ ಅದೆಲ್ಲ ವೇದದಲ್ಲಿ ಉಂಟು. ಆದ್ದರಿಂದ ವಿಧಜ್ಞಾನ ಎಂಬ ಧಾತುವಿನಿಂದ ಹುಟ್ಟಿದಂಥ ವೇದ ಶಬ್ದ ಸರ್ವವ್ಯಾಪಕವಾಗಿದೆ. ಅದರಲ್ಲಿ ಎಲ್ಲ ವಿದ್ಯೆಗಳು ಅಡಕವಾಗಿವೆ. ಅದರಲ್ಲಿ ಇಲ್ಲದೇ ಇದ್ದದ್ದು ಯಾವುದೂ ಇಲ್ಲ. ಆದ್ದರಿಂದ ಅದು ಪ್ರಶಸ್ತವಾಗಿದೆ ಅಂತ ಎಂಬುದು ಭಾರತೀಯರ ಒಂದು ನಿಲುವು. ಆದ್ದರಿಂದ ಇದು ವೇದಾವೈ ಅನಂತ. ವೇದಗಳು ಎಷ್ಟು ಅಂತಂದರೆ ಅನಂತ. ಅದು ಈಗ 4 ಅಂತ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ 4 ಅಂತ ಸಂಕಲ್ಪ ವೇದವ್ಯಾಸರು ಮಾಡಿದರೂ ಕೂಡ ಅದು ಅನಂತಾವೈ ವೇದ ಅಂತ. ಅದು ಅನಂತವಾಗಿದೆ. ಎಲ್ಲಿಗಿದೆ ಅಂತ ಹೇಳಿದರೆ ಅದು ಇಡೀ ಭೂಮಂಡಲದಲ್ಲಿ ವ್ಯಾಪಕವಾಗಿದೆ. ಆಯ್ತಲ್ಲ. ಆದ್ದರಿಂದ ಅದಕ್ಕೆ ಇತಿಮಿತಿ ಇಲ್ಲ. ಅದು ಅಂತರ್ಗತವಾಗಿ ಉಂಟು. ಅದು ಎಲ್ಲಿಂದ ಹುಟ್ಟಿತು ಅಂತ ಹೇಳಿದರೆ ಅದು ಭಗವಂತನಿಂದ ಹುಟ್ಟಿತು ಎಂಬುದೇ ಅದಕ್ಕೆ ಉತ್ತರ. ಅದು ನಿತ್ಯ ಅಂತ ಹೇಳಿದರೆ ಅದಕ್ಕೆ ಅಳಿವಿಲ್ಲ, ವೇದಕ್ಕೆ ಅಳಿವಿಲ್ಲ. ಆದ್ದರಿಂದ ಅದು ಅಂತರ್ಗತವಾಗಿ ಚೈತನ್ಯ ರೂಪವಾಗಿ ಉಂಟು. ಅದೇ ಅಂತರ್ಗತವಾಗಿ ಚೈತನ್ಯ ರೂಪವಾಗಿ ಯಾರಲ್ಲಿ ಉಂಟು? ದೇವರಲ್ಲಿ ಉಂಟು. ಆಯ್ತಲ್ಲ. ಅದನ್ನು ಮನುಷ್ಯರ ಉಪಯೋಗಕ್ಕಾಗಿ ದೇವರು ಆಯಾಯ ಸಂದರ್ಭದಲ್ಲಿ ಋಷಿಗಳ ಮೂಲಕ ಆವಿರ್ಭವಿಸುತ್ತಾರೆ. ಆಯ್ತಲ್ಲ. ಆದ್ದರಿಂದ ಒಂದು ಕಾಲದಲ್ಲಿ ಇಲ್ಲದ ವೇದ ಮತ್ತೊಂದು ಕಾಲದಲ್ಲಿ ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಅದು ಅಂತರ್ಗತವಾಗಿ ಉಂಟು. ಆದ್ದರಿಂದ ಇದು ನಿತ್ಯ. ವೇದ ಎಂಬುದು ನಿತ್ಯ ಅಂತ ಹೇಳ್ತಾರೆ. ನಿತ್ಯ ಅಂದರೆ ಅದಕ್ಕೆ ಭಗವಂತ ಹೇಗೆ ನಿತ್ಯನ? ಭಗವಂತ ನಿತ್ಯ ಅಲ್ವಾ? ಆದ್ದರಿಂದ ಅವನಿಂದ ಉತ್ಪತ್ತಿಯಾದಂತಹ ವೇದವು ಕೂಡ ನಿತ್ಯ, ಯಾವಾಗಲೂ ಅಳವಿಲ್ಲ ಅಂತಹ ವೇದ. ಅದು ಆಯಾಯ ಕಾಲಕ್ಕೆ ಋಷಿಗಳ ಮೂಲಕ ಭೂಮಂಡಲದಲ್ಲಿ ತಿಳುವಳಿಕೆ ಬರ್ತದೆ. ಅವರ ಧ್ಯಾನದಿಂದ ಕಂಡುಕೊಳ್ತಾರೆ. ಆದ್ದರಿಂದಲೇ ವಿಶ್ವಾಮಿತ್ರ ಋಷಿ ಇತ್ಯಾದಿ ಈ ಒಂದೊಂದು ಛಂದಸ್ಸಿನಿಂದ ಒಂದೊಂದು ಋಷಿಗಳ ಹೆಸರಿಂದ ಪ್ರಕಟವಾಗಿದೆ ಅದು. ಆದ್ದರಿಂದ ಅದು ಯುಗಾಂತೇಂತರ ಇದಾನ ವೇದಾನ್ ಸೇತಿಹಾಸಾನ್ ಮಹರ್ಷಯ ಅಂತ ಉಂಟು. ಯುಗಾಂತದಲ್ಲಿ ಯುಗಗಳ 4 ಯುಗಗಳು ಉಂಟಲ್ಲ. ಈ ಯುಗ ಎಷ್ಟೋ ಯುಗಗಳು, ಆ ಯುಗಗಳಲ್ಲಿ ಅಂತರ್ಗತವಾಗಿದೆ. ಅದು ಹೋಗ್ತದೆ ಒಮ್ಮೆ. ಆದರೂ ಕೂಡ ಅದೇ ವೇದ ಪುನಃ ಋಷಿಗಳ ಮೂಲಕವಾಗಿ ಈ ಜನರಿಗೆ ಬೇಕಾಗಿ ಆವಿರ್ಭವಿಸುತ್ತದೆ ಅಂತ. ಆದ್ದರಿಂದ ಅದು ನಿತ್ಯ, ಅದಕ್ಕೆ ಹಾನಿ ಇಲ್ಲ. ಆದ್ದರಿಂದ ಅದು ನಿತ್ಯ ಅಂತ ಒಬ್ಬರು ಮಾಡಿದ್ರು ಅಂತ ಹೇಳಲಿಕ್ಕೂ ಇಲ್ಲ. ಆಯ್ತಲ್ಲ. ಅದು ಈ ಋಷಿಗಳ ತಪಸ್ಸಿನ ಫಲವಾಗಿ, ತಪಸ್ಸಿನ ಮೂಲಕ ಅದು ಪ್ರಕಟವಾಗ್ತದೆ. ಅದನ್ನು ಇಟ್ಟುಕೊಂಡು ಮನುಷ್ಯರು ತಮ್ಮ ಕಾರ್ಯವನ್ನು ಸಾಧಿಸ್ತಾರೆ. ಆದ್ದರಿಂದ ಇದು ನಿತ್ಯ, ವೇದೋ ನಿತ್ಯ.
ಅಂದ್ರೆ ಮನುಷ್ಯರು ತಮ್ಮ ತಮ್ಮ ಕಾರ್ಯವನ್ನು ಸಾಧಿಸ್ತಾರೆ ಅಂತ ಹೇಳಿದ್ರಿ. ಅಂದ್ರೆ ಬ್ರಾಹ್ಮಣರಿಗೂ ವೇದ, ಕ್ಷತ್ರಿಯರಿಗೂ ಇದೆ, ವೈಶ್ಯರಿಗೂ ಇದೆ, ಶೂದ್ರರಿಗೂ ಇದೆ ಅಂತ ಅದರ ಅರ್ಥವೇ? ಎಲ್ಲರಿಗೂ ಅದು ಪ್ರಮಾಣ. ಓ, ಅಂದ್ರೆ ಎಲ್ಲರಿಗೂ ಅದನ್ನು ಏನು ಅದರಿಂದ ಪ್ರಯೋಜನವನ್ನು ಪಡ್ಕೊಳ್ಳಿಕ್ಕೆ ಆಗ್ತದೆ ಆದರೆ ಅದಕ್ಕೆ ನಿಯಮಗಳು ಉಂಟು. ಆ ನಿಯಮ ಪ್ರಕಾರ ಆಗಬೇಕಷ್ಟೇ ಹೊರತು ನಾವು ಹೀಗೆ ದುಡಿದು ಇದು ಮಾಡಿ ಪ್ರಯೋಜನ ಇಲ್ಲ. ಅದು ನಮಗೆ ಸಿಕ್ಕುವುದಿಲ್ಲ, ಅದರಿಂದ ಪ್ರಯೋಜನವೂ ಇಲ್ಲ. ಅದು ಹೇಗೆ ಅದನ್ನು ಇದು ಮಾಡಬೇಕು ಹಾಗೆ ಮಾಡಬೇಕು. ಹೌದು. ಅಂದ್ರೆ ನನ್ನ ಪ್ರಶ್ನೆ ಏನು ಅಂತಂದ್ರೆ, ಈಗ ಉದಾಹರಣೆಗೆ ಒಬ್ಬ ಕಮ್ಮಾರ ಇದ್ದಾನೆ, ಕಮ್ಮಾರನಿಗೆ ಬೇಕಾದಂತಹ ವಿಚಾರಗಳು ವೇದದಲ್ಲಿ ಸಿಗ್ತದೆ, ಚಮ್ಮಾರನಿಗೆ ಬೇಕಾದಂಥದ್ದು ಸಿಗ್ತದೆ. ಓ, ಎಲ್ಲ ಸಿಗ್ತದೆ. ಆದರೆ ಅದಕ್ಕೆ ನಿಯಮಗಳು ಉಂಟು. ಆಯ್ತಲ್ಲ, ಅದಕ್ಕೆ ಮೊದಲಿಂದಲೇ ನಿಯಮ ಸೃಷ್ಟಿ ಮಾಡಿದ್ದಾರೆ. ಅದು ಎಲ್ಲರಿಗೂ ಗ್ರಾಹ್ಯ ಅಲ್ಲ. ಯಾಕೆ ಯಾಕೆ ಯಾಕೆಂದರೆ ಅದಕ್ಕೆ ನಿಯಮಗಳು ಉಂಟು. ಇಲ್ಲದಿದ್ರೆ ಅದು ಸಿಕ್ಕುವುದಿಲ್ಲ. ನಾವು ಹೇಳ್ಬೋದು, ಆದರೆ ಅದರ ಫಲ ಸಿಕ್ಕಲಿಕ್ಕಿಲ್ಲ. ಅದು ಮಹತ್ವವಾದಂಥ ಒಂದು ಗುಟ್ಟು ಉಂಟು ಅದರಲ್ಲಿ. ಏಕೆಂತೇಳಿದ್ರೆ ಈಗ ಕೋರ್ಟ್ನಲ್ಲಿ ವ್ಯವಹಾರ ಮಾಡಬೇಕಾದ್ರೆ ನಿಯಮಗಳಿದ್ದು. ಹೌದು, ಯಾರಾದ್ರೂ ಅಲ್ಲಿ ವಾದ ಮಾಡ್ಲಿಕ್ಕೆ ಆಗ್ತದ? ಆಗುದಿಲ್ಲ, ಅದಕ್ಕೆ ವಕೀಲರೇ ಬೇಕು. ಅದೇ ರೀತಿಯಲ್ಲಿ ಇದಕ್ಕೂ ಕೂಡ ಒಂದು ನಿಯಮ ಮಾಡಿ ಇಟ್ಟಿದ್ದಾರೆ. ಆ ನಿಯಮಾನುಸಾರ ನಾವು ಹೋಗ್ಬೇಕಷ್ಟೇ ಹೊರತು. ಏನದು ನಿಯಮಗಳು? ನಿಯಮಗಳು ತುಂಬಾ ಉಂಟು. ಯಾಕಂದ್ರೆ ಅದಕ್ಕೆ ತಪಸ್ಸು ಬೇಕು, ಮತ್ತೆ ವೇದ ಕಲೀಬೇಕಾದರೆ ಉಪನಯನ ಆಗಬೇಕು ಅಂತ ಉಂಟು. ಆಯ್ತಲ್ಲ, ಉಪನಯನ ಈಗ ಹೆಂಗಸರಿಗೆ ಉಪನಯನ ಇಲ್ಲದ್ರಿಂದ ವೇದಾಭ್ಯಾಸ ಇಲ್ಲ. ಉಪನಯನ ಮಾಡ್ತಿದ್ದಂತೆ ಬದು ಆಗ ವೇದ ಕಲಿಯಬಹುದಿತ್ತು. ಅದೇ ರೀತಿಯಲ್ಲಿ ಅದಕ್ಕೆ ನಿಯಮಗಳು ಉಂಟು. ಆ ನಿಯಮಬದ್ಧವಾಗಿ ಮಾಡಿದರೆ ಮಾತ್ರ ಅದರ ಫಲ, ಇಲ್ಲದಿದ್ರೆ ಇಲ್ಲ. ಇಲ್ಲ ಅಂದ್ರೆ ಈಗ ಬ್ರಾಹ್ಮಣರ ಅಲ್ಲದೆ ಬ್ರಾಹ್ಮಣೇತರರು ಕೂಡ ಉಪನಯನ ಸಂಸ್ಕಾರವನ್ನು ಪಡೆದುಕೊಂಡು ವೇದ ಕಲಿಬಹುದಾ? ಅದಕ್ಕೆ ಯೋಗ್ಯತೆ ಅವರಿಗೆ ಇದ್ದರೆ ಮಾಡಬಹುದು, ಇಲ್ಲದಿದ್ರೆ ಇಲ್ಲ. ಆ ಯೋಗ್ಯತೆಯನ್ನು ನಾವು ಗುರುತಿಸುವುದು ಹೇಗೆ? ಗುರುತಿಸುವುದು ಹೇಗೆ ಅಂತಂದ್ರೆ, ಒಂದು ತಜ್ಞರಿದ್ದಾರಲ್ಲ, ತಿಳಿದವರು, ಅವರ ಮೂಲಕ ತಿಳಿಯಬೇಕಷ್ಟೇ. ಮತ್ತು ನಮ್ಮ ಪರಂಪರೆಯೂ ಕೂಡ ಒಂದು ಅದಕ್ಕೆ ಇದು ಆಗ್ತದೆ. ಕರೆಕ್ಟ್. ಯಾಕಂದ್ರೆ ಪರಿಶುದ್ಧವಾದಂಥ ಜ್ಞಾನ ಪಡೆಯಬೇಕಾದ್ರೆ ಅದಕ್ಕೆ ಇರುವ ಯೋಗ್ಯತೆಯನ್ನು ಪಡಿಬೇಕು. ಇಲ್ಲದಿದ್ರೆ ಆಗುವುದಿಲ್ಲ. ಅದು ಆಗುವುದೇ ಇಲ್ಲ. ಹೇಳಿದರೆ ಏನಾಗ್ತದೆ ಅಂತ ಹೇಳಿದ್ರೆ, ಹೇಳಿದರೆ ಏನಾದರೂ ಆಗ್ತದೆ. ಯಾವುದು ಆಗಬೇಕು ಅದು ಆಗುದಿಲ್ಲ, ಏನೇನೋ ಆಗ್ತದೆ. ಹೌದು, ಅಷ್ಟೇ. ಈಗ ಕಲಿಬಾರದು ಅಂತ ಇಲ್ಲ, ಆಯ್ತಲ್ಲ. ಅದರಲ್ಲಿ ಕೆಲವರು ಇದು ಯಾಗ ಮಾಡಲಿಕ್ಕೆ ಉಂಟು, ಹೊರಗಿನವರು ಕೂಡ. ಆಯ್ತಲ್ಲ, ಅದು ಹೇಳಿದ್ದಾರೆ. ಅವರು ಅಷ್ಟಕ್ಕೆ ಅವರಿಗೆ ಹೇಳಿದಂತಹ ವೇದ ಇದು ಅಂಶ ಮಾತ್ರ ಕಲಿಬಹುದು, ಅಷ್ಟೇ. ಹೆಚ್ಚು ಕಲಿಬಾರ್ದು. ಕರೆಕ್ಟ್. ಹೆಚ್ಚು ಕಲಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ನಾವೊಂದು ಹೇಳಿಬಿಡ್ತೇನೆ, ಅನರ್ಥ ಆಗ್ತದೆ. ಎಲ್ಲರೂ ಹೇಳ್ಬೋದು, ಮುಂದೆ ಹೇಳಬಾರ್ದು ಅಂತ ಹೇಳಿದರೆ ಅದಕ್ಕೆ ಅಧಿಕಾರ ಇದ್ದರೆ ಹೇಳ್ಬೋದು, ಇಲ್ಲದಿದ್ದರೆ ಅನರ್ಥ ಬರ್ತದೆ. ಒಂದು ವೇದದಲ್ಲಿ ಇರುವಂಥ ಅಂಶಗಳು ಅಂತಂದರೆ ಅದು ಬಹಿರಂಗ ಇಲ್ಲ, ಗುಟ್ಟಾಗಿಯೇ ಉಂಟು. ಅದು ತಿಳಿದರಿಂದಲೇ ತಿಳಿಬೇಕು. ಅವಕ್ರಾವಂತು ಗರ್ಭಿಣ್ಯ ಒಂದು ಕಡೆ ಹೇಳ್ತದೆ, ಈ ಅಂಶ ಓದುವಾಗ ಗರ್ಭಿಣಿಯರು ಇರಬಾರದು, ಇದ್ರೆ ಅನರ್ಥ ಆಗ್ತದೆ. ಇಂಥ ವೇದವನ್ನು ಇಂಥ ಕಡೆಯಲ್ಲಿ ಹೇಳ್ಬೋದು, ಇಂಥವರು ಹೇಳ್ಬೋದು, ಇಲ್ಲದಿದ್ದರೆ ಅನರ್ಥ ಪ್ರಾಪ್ತಿ ಆಗ್ತದೆ. ಇದು ಪ್ರತ್ಯಕ್ಷ ಸಿದ್ಧ. ಪ್ರತ್ಯಕ್ಷ ಸಿದ್ಧ ಅಂದರೆ ದೊಡ್ಡ ದೊಡ್ಡವರು ಹೇಳಿ ಇದು ನಮಗೂ ಕೂಡ ಗೊತ್ತಾದ್ದು. ಆಯ್ತಲ್ಲ, ನಮಗೆ ಕೆಲವು ಪಾಠಗಳಿಂದ ಪಾಠ ಆಗುವಾಗ ಕೆಲವರು ಇದು ಬಹಿರಂಗ ಇಲ್ಲ. ಇದೆಲ್ಲ ಇದು ಬಹಳ ಸೂಕ್ಷ್ಮವಾಗಿ ಉಂಟು. ಆದ್ದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಏನಾಗ್ತದೆ ಅದಾಗ್ತದೆ ಹೇಳಿದ್ರೆ ಅದರ ನಿಜವಾದಂತಹ ಫಲ ಸಿಕ್ಕುವುದಿಲ್ಲ. ಆದ್ದರಿಂದ ವೇದ ಎಂಬುದು ನಿತ್ಯ. ನಿತ್ಯ ಅಂದರೆ ಯಾವತ್ತೂ ದೇವರು ಹೇಗೆ ಇದ್ದಾನೋ
ನಾವು ದೇವರು ಇದ್ದಾನೆ ಅಂತ ದೇವರು ಇಲ್ಲ ಎಂಬಂದು ಉಂಟಾ? ಹೌದು, ದೇವರು ಇದ್ದಾನೆ ಅಂತಾನೆ ನಾವು ನಂಬಿಕೊಂಡು. ದೇವರೇ ವೇದ ಅಂತ ಹೆಚ್ಚಿಗೆ ಮಾತಾಡಿದ್ರೆ ದೇವರಿಗೆ ವೇದಕ್ಕೂ ವ್ಯತ್ಯಾಸ ಇಲ್ಲ. ಯುಗಾಂತೇಂತರ್ಹಿತಾನ್ ವೇದಾನ್ ಸೇತಿಹಾಸಾನ್ ಮಹರ್ಷಯ. ಆದ್ದರಿಂದ ಮಹರ್ಷಿಗಳು ಅದನ್ನು ಕಂಡುಕೊಂಡರು. ಯುಗಾಂತದಲ್ಲಿಯೂ ಕೂಡ ಹೋದಂತಹ ವೇದಗಳನ್ನು ತಪಸ್ಸಿಯಿಂದ. ನೀವು ಈಗ ಸ್ವಲ್ಪ ಸಮಯ ಹಿಂದೆ ಗೋಕರ್ಣದಲ್ಲಿ ದೇವರಾತರು ಅಂತ ಇದ್ದು, ನೀವು ಕೇಳಿದ್ದೀರಾ? ದೈವರಾತರು ಅಂತ ನಾನು ನೋಡಿದ್ದೇನೆ. ಅವರು ನಾನು ಕಲಿಯುವಾಗ ಬೆಂಗಳೂರಲ್ಲಿ ಅವರು ಬಂದು ಭಾಷಣ ಆಗುತ್ತೆ. ಅವರ ಗುರುಗಳು ವಸಿಷ್ಠ ಮುನಿಗಳು ಅಂತ, ಗಣಪತಿ ವಸಿಷ್ಠ ಮುನಿಗಳು ಅಂತ ಆಯ್ತಲ್ಲ, ಅವರು ಅವರ ಗುರುಗಳು. ಈ ದೈವರಾತನಿಗೆ ಏನೋ ಒಂದು ಧ್ಯಾನದಲ್ಲಿ ಕೂತಿರುವಾಗ ವೇದ ಹೊರಟಿತು. ವೇದ ಹೊರಟಿತು, ಅದಿಷ್ಟೊಳಗೆ ಇಲ್ಲವೇ ಇಲ್ಲ ವೇದ. ಅದನ್ನೇ ಇವರು ಬರೆದುಕೊಟ್ರು ಅವರ ಗುರುಗಳು. ಅವರ ಗುರುಗಳಿಗೂ ಕೂಡ ಗೊತ್ತಾಗಲಿಲ್ಲ. ಆಯ್ತಲ್ಲ, ಹೀಗೆ ಉಂಟಾಗ್ತದೆ ವೇದ ಅನ್ನೋದು. ಅದು ಯಾರಿಂದ ಯಾವಾಗ ಏನು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಈಗ ನೋಡಿ, ವೇದಗಳಲ್ಲಿ ಪಠಿಸುವ ಕ್ರಮಗಳುಂಟು. ಏನು ಘನ, ಆಮೇಲೆ ಬೇರೆ ಬೇರೆ, ನನಗೆ ಅದರ ಸ್ಪಷ್ಟ ಇದು ಗೊತ್ತಿಲ್ಲ, ತಿಳುವಳಿಕೆ ಇಲ್ಲ. ಈ ರೀತಿಯಾಗಿ ವಿಭಿನ್ನವಾದಂತ ಅಂದ್ರೆ 4 ರೀತಿಯ ಪಠಿಸುವ ಕ್ರಮಗಳುಂಟು. ನೇರವಾಗಿ ಹೇಳುದು, ಆಮೇಲೆ 1 2 1 2, ಅದು 10 ಇದು ಉಂಟು. ಹೌದು, ಆ ರೀತಿಯ ಪಠಿಸುವ ಕ್ರಮ ಇರುವುದರ ಔಚಿತ್ಯ ಏನು? ಅದು ವೇದ ರಕ್ಷಣೆಗೆ ಬೇಕಾಗ್ತದೆ. ಈಗ ಪದ, ಕ್ರಮ, ಘನ, ಜಟ ಹೌದು ಇತ್ಯಾದಿ ವಿಭಾಗಗಳು ಕರೆಕ್ಟ್. ವೇದ ರಕ್ಷಣೆ ಆಚೆಯಿಂದ ಈಚೆಯಿಂದ ಇದು ಮಾಡಿ ಇದಮಿತ್ತಂ. ಅದು ಒಂದು ಅಕ್ಷರವಾಗಲಿ ಒಂದು ಸ್ವರವಾಗಲಿ ವ್ಯತ್ಯಾಸ ಆಗಬಾರ್ದು. ಹಾಗೆ ಮಾಡಿದರೆ ಮಾತ್ರ ಅದರ ಫಲ ಸಿಕ್ಕುವುದು. ಅಂದ್ರೆ ಅದು ಅಭ್ಯಾಸಕ್ಕಾಗಿ ಇರುವಂತಹದ್ದ ಅಥವಾ ಪಠಿಸುವ ಕ್ರಮವೇ ಆ ರೀತಿಯಾಗಿ ಉಂಟಾ? ಹೇಗೆ ಅದು ಪಠಿಸುವ ಕ್ರಮ ಇಲ್ಲ. ಪಠಿಸುವ ಕ್ರಮ ವೇದ ಪಾಠ ಅಂತ ಉಂಟು, ಸಾಮಾನ್ಯವಾಗಿ ಸಂಸ್ಕೃತ ಪಾಠ ಕರೆಕ್ಟ್ ಅಷ್ಟೇ. ಇದು ಮತ್ತೆ ಅದರಲ್ಲಿ ಮೇಲಿನ ವಿದ್ಯಾಭ್ಯಾಸ, ಯಾಕಂದರೆ ಅದರ ರಕ್ಷಣೆ ಬೇಕಾಗ್ತದೆ. ಇನ್ನೂ ಅದರಲ್ಲಿ ತುಂಬ ಉಂಟು. ಪ್ರಾತಿಸಾಖ್ಯ ಅಂತ ಉಂಟು, ಅದರ ಬಗ್ಗೆ ಚಿಂತನೆಗೆ ಅವರಿಗೆ ಯೋಗ್ಯತೆ ಇದ್ದರೆ ಅದನ್ನು ಪಠಿಸಬಹುದು. ಯಾಕಂದರೆ ವೇದ ರಕ್ಷಣೆ ಹೇಗಾಗಬೇಕು, ಇದು ಒಂದು ಸ್ವರವೂ ವ್ಯತ್ಯಾಸ ಆದರೆ ಅದರಿಂದ ಅನರ್ಥ ಬರ್ತದೆ. ಹಾಗೆ ಉಂಟು. ಆದ್ದರಿಂದ ಅದಕ್ಕೆ ಶಿಕ್ಷೆ ಅಂತ ಬರ್ತಿದ್ದಾರೆ. ಇದು ಹೀಗೇ ಇರಬೇಕು, ಈ ಸ್ವರ ಹೀಗೇ ಇರಬೇಕು. ಈಗ ನೋಡಿ, ನಮ್ಮಲ್ಲಿ ಒಂದು ಲೋಕರೂಢಿಯಲ್ಲಿ ಒಂದು ಮಾತುಂಟು ನೋಡಿ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತ ಹೇಳಿ. ಅಂದ್ರೆ ವೇದಕ್ಕಿಂತಲೂ ಗಾದೆಗೆ ಮಹತ್ವವನ್ನು ಹೆಚ್ಚು ಕೊಟ್ಟಿದ್ದಾರೆ ಅಂತ ನಮ್ಗೆ ಮೇಲ್ನೋಟಕ್ಕೆ ಕಾಣ್ತದೆ. ಇದರ ಮರ್ಮ ಏನು? ಗಾದೆಯಲ್ಲಿ ತಪ್ಪು ಬರಲಿಕ್ಕಿಲ್ಲ ಅಂತ ಅಷ್ಟೇ. ಅಂದ್ರೆ ವೇದ ಸುಳ್ಳಾಗ್ಲಿಕ್ಕಿಲ್ಲ, ಅದರಿಂದ ಗಾದೆಯೂ ಸುಳ್ಳಾಗ್ಲಿಕ್ಕಿಲ್ಲ ಅಂತ ಅಷ್ಟೇ. ವೇದಕ್ಕೇನು ಅವಮಾನ ಅಂತ ಅಲ್ಲ, ಅದು ಏನಲ್ಲ. ಆದ್ದರಿಂದ ಗಾದೆಗೆ ಮಹತ್ವ ಏನು ಅಂತ ಹೇಳಿದ್ರೆ, ವೇದವು ಹೇಗೆ ಸ್ಥಿರವಾದಂಥ ಒಂದು ಅಭಿಪ್ರಾಯವನ್ನು ಹೇಳ್ತದೋ ಹಾಗೆ ಗಾದೆಯು ಕೂಡ ಹೇಳ್ತದೆ ಅನ್ನುವಂಥದ್ದು ತಾತ್ಪರ್ಯ. ಆದ್ದರಿಂದ ಇದು ಉಪನಯನ ಹೆಂಗಸರು ಪಠಿಸಬಹುದು. ಅಂದ್ರೆ ಹೆಂಗಸರಿಗೆ ಉಪನಯನ ಮಾಡಿ ವೇದ ಜಪ ಅನುಷ್ಠಾನ ಎಲ್ಲವನ್ನು ಮಾಡಬಹುದು. ಅದೇ ಅವರಿಗೆ ಯೋಗ್ಯತೆ ಬೇಕು. ಹಾಗಾದ್ರೆ ನಾವು ಗಂಡಸರಿಗೆ ಯಾವುದು ಯೋಗ್ಯತೆ ಇಲ್ಲದೆಯೂ ನಾವು ಉಪನಯನ ಮಾಡಿ ವೇದ ಜಪ ಎಲ್ಲ ಮಾಡಬಹುದಾ? ಮಾಡ್ತಾರೆ, ಮಾಡ್ತಾರೆ, ಪರಂಪರೆ ಅಷ್ಟೇ. ನಮ್ಮ ಇದು ಪರಂಪರೆ ಇಲ್ಲದೆ ಬಂದಿದೆ ಅಂತ ಹೇಳಿ ನಾವು ಮಾಡ್ತೇವೆ ಅಷ್ಟೇ. ಇಲ್ಲದಿದ್ರೆ ನಮಗೂ ಕೂಡ ಯೋಗ್ಯತೆ ಇಲ್ಲದೆ ನಾವು ಮಾಡುವ ಹಾಗಿಲ್ಲ. ಹಾಗಾದ್ರೆ ಅದೇ ಮಾಡಬೇಕು ಅಂತ ಉಂಟು, ಹಾಗೆ ಮಾಡ್ತೇವೆ. ಅವನಿಗೆ ಯೋಗ್ಯತೆ ಇದ್ದರೆ ಮುಂದೆ ಬರ್ತಾನೆ. ಅಂದ್ರೆ ನಿಮ್ಮ ಮಾತಿನ ಅಭಿಪ್ರಾಯ ನಾನು ಅರ್ಥ ಮಾಡಿಕೊಂಡದ್ದು ಹೀಗೆ, ಅಂದ್ರೆ ನನಗೆ ಈಗ ಯೋಗ್ಯತೆ ಉಂಟೋ ಇಲ್ಲೋ ಅಂತೂ ಪರಂಪರೆಯಿಂದ ನಾನು ಮಾಡಿಕೊಂಡು ಬರ್ತೇನೆ. ಯೋಗ್ಯತೆ ಇದ್ರೆ ನಾನು ಅದೇ ಕ್ಷೇತ್ರದಲ್ಲಿ ಮುಂದೆ ಬರ್ತೇನೆ, ಯೋಗ್ಯತೆ ಇಲ್ಲದಿದ್ರೆ ಅಲ್ಲಿಗೆ ನಿಲ್ತೇನೆ ಅಷ್ಟೇ.
ಆದ್ದರಿಂದ ವೇದದ ಬಗ್ಗೆ ಬಹಳ ಜಾಗೃತಿ ಮಾಡಿದ್ದಾರೆ ಹಿಂದಿನ. ಆಮೇಲೆ ನೋಡಿ, ಈಗ ನಮ್ಮಲ್ಲಿ ಈಗ ಅಂದ್ರೆ ಈಗಿನ ಇದರಲ್ಲಿ ವರ್ಣಾಶ್ರಮ ಧರ್ಮಗಳು ಅಂತ ಉಂಟು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇಂಥವೆಲ್ಲ. ಇದು ವೇದ ಕಾಲದಲ್ಲಿ ಇರ್ಲಿಲ್ಲ ಅಂತಾನೂ ಹೇಳ್ತಾರೆ. ವೇದದಲ್ಲಿ ಈ ಬಗ್ಗೆ ಉಲ್ಲೇಖಗಳೇನಾದ್ರೂ ಉಂಟಾ? ವೇದದಲ್ಲಿ ಉಂಟು ಅಂತ ಹೇಳಿದ್ರೆ ಬರುವುದಿಲ್ಲ. ಇಲ್ಲ, ಈಗ ನೋಡಿ ಸೂಕ್ತದಲ್ಲಿ ಬ್ರಾಹ್ಮಣ ಆಸ್ಯ ಮುಖಮಾಸಿ ಇತ್ಯಾದಿ ಬರ್ತದೆ. ಆ ಭಗವಂತನ ಮುಖದಿಂದ ಬ್ರಾಹ್ಮಣರು ಹುಟ್ಟಿದರು. ಎಲ್ಲ ಈಗ ಚಾತುರ್ವರ್ಣವು ಕೂಡ ಇದು ವೇದದಲ್ಲೇ ಉಂಟು. ಆಯ್ತದೆ, ಇದು ಇಲ್ಲಿಂದ ಬಂತು. ಅದು ಭಗವಂತನದ್ದೇ ಒಂದು ಅಂಶ. ಈ ನಾಲ್ಕು ಕೂಡ ಒಂದೇ ಇದರ ಅಂದ್ರೆ ಭಗವಂತನದ್ದೇ ಅಂಶ. ಅದರಲ್ಲಿ ಭೇದ ಭಾವ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲ ಆಯ್ತಲ್ಲ. ಆದ್ದರಿಂದ ಅದು ಆಯಾ ಸ್ಥಾನದಲ್ಲಿ ಅದು ಇದ್ದರೆ ಅದಕ್ಕೆ ಅದರ ಶುದ್ಧಿ, ಅದನ್ನು ಆಚರಣೆ ಮಾಡಬೇಕು. ಈಗ ಒಬ್ಬ ಮುದುಕ ಯಾರಾದರೂ ಸೂಚನಾದರೂ ಕೂಡ ಅವನಿಗೆ ಸ್ವಾಗತ ಮಾಡಬೇಕಂತ. ಹೌದು, ಆ ಪ್ರಾಯದಲ್ಲಿ ಹೇಳಿದ್ರೆ ಅವನಿಗೆ ನಿಯಮವುಂಟು. ಅಂದ್ರೆ ಅಭಿವಾದನೆಲ್ಲ ಮಾಡಬಹುದು. ಹೌದು, ಆ ನಿಯಮಾನುಸಾರ ಇದ್ದರೆ ಅವನು ಗೌರವಕ್ಕೆ ಅರ್ಹ. ಆದ್ದರಿಂದ ಅದು ಹಿಂದಿನವರು ಹಾಗೆ ಹೇಳಿದ್ದು ಸರಿಯೇ. ಯಾಕಂದರೆ ನಾವು ಆಲೋಚನೆ ಮಾಡೋದು ಸಾಕಾಗುತ್ತದೆ ಅಷ್ಟೇ ಹೊರತು ಅದು ನಮ್ಮಿಂದ ಯೋಚನೆ ಮಾಡಲಿಕ್ಕೂ ಕೂಡ ಅಸಾಧ್ಯವಾದ ಮಟ್ಟಿಗೆ ಉಂಟು. ಆದರೆ ನಾವು ಅಷ್ಟು ಅದರಲ್ಲಿ ಕೆಲಸ ಮಾಡಿದರೆ ನಮಗೆ ಸ್ವಲ್ಪ ಒಂದು ಗೊತ್ತಾಗ್ಬೋದು, ಇಲ್ಲದ್ರೆ ಗೊತ್ತಾಗಬೇಕು. ಈಗ ನೋಡಿ, ಹಾಗಾದ್ರೆ ಜಾತಿ ಭೇದ ಅಂಥದ್ದೆಲ್ಲ ಅದಕ್ಕೆ ಅಷ್ಟೊಂದು ಏನು ವಿಶೇಷವಾದಂತಹ ಸ್ಥಾನಮಾನ ಇಲ್ಲ ಅಂತ ನೀವು ಹೇಳ್ತೀರಿ. ಅಂದ್ರೆ ಆ ಯೋಗ್ಯತೆಗೆ ಅನುಸಾರವಾಗಿ ಅವರು ನಿಯಮಾನುಸಾರ ಇದ್ರೆ ಅವರು ಗೌರವಕ್ಕೆ ಅರ್ಹರು, ಭೇದ ಭಾವ ಮಾಡುವಂತಹ ಅವಶ್ಯಕತೆ ಇಲ್ಲ. ಈಗ ನೋಡಿ, ಈಗ ಹಲವಾರು ದೇವಸ್ಥಾನಗಳಲ್ಲಿ ಬ್ರಾಹ್ಮಣರಿಗೆ ಪ್ರತ್ಯೇಕವಾದಂತಹ ಒಂದು ಭೋಜನ ಅಲ್ಲ. ಈಗ ನಾನು ಕೂಡ ಬ್ರಾಹ್ಮಣನೇ, ಆದರೂ ಕೂಡ ಪ್ರತ್ಯೇಕವಾದಂತಹ ಭೋಜನದ ವ್ಯವಸ್ಥೆ, ಬೇರೆಯವರಿಗೆ ಪ್ರತ್ಯೇಕ. ಈ ಒಂದು ಪ್ರತ್ಯೇಕತೆ ಯಾಕೆ? ಆ ಪ್ರತ್ಯೇಕತೆ ಯಾಕೆ ಅಂತಂದರೆ, ಬಾಕಿಯವರು ಊಟ ಮಾಡಿದ ಹಾಗಾದ್ರೆ ಬ್ರಾಹ್ಮಣರು ಮಾಡುದು, ಅದಕ್ಕೆ ಮಂತ್ರ ಹೇಳಿ ಪ್ರೋಕ್ಷಣೆ ಮಾಡಬೇಕು. ಕರೆಕ್ಟ್. ಆಯ್ತಲ್ಲ, ಅದಕ್ಕೊಂದು ಕ್ರಮ ಉಂಟು. ಆ ಪರಂಪರಾಗತಂತಹ ಕ್ರಮವನ್ನು ಅನುಸರಿಸಬೇಕಾದ್ರೆ ಅದು ಬ್ರಾಹ್ಮಣರಿಗೆ ಒಂದು ಪ್ರತ್ಯೇಕತೆ ಬೇಕಾಗ್ತದೆ. ಅದಕ್ಕೆ ಬೇಕಾಗುತ್ತೆ. ಆಯ್ತಲ್ಲ. ಮತ್ತೆ ಎಲ್ಲ ಒಟ್ಟಿಗೆ ಅಂತ ಹೇಳಿದ್ರೆ ಅದಕ್ಕೆ ಪ್ರತಿಯೊಬ್ಬನಿಗೂ ಪ್ರತ್ಯೇಕತೆ ಉಂಟು. ಒಬ್ಬನ ಬಟ್ಟೆ ಮತ್ತೊಬ್ಬ ಉಡಬಾರದು. ಹೌದು, ಕರೆಕ್ಟ್. ಆಯ್ತು, ಒಬ್ಬನ ಹಾಸಿಗೆಯಲ್ಲಿ ಮತ್ತೊಬ್ಬ ನಗಬಾರದು. ಒಂದೇ ಪಂಕ್ತಿಯಲ್ಲಿ ಯಾರ್ಯಾರೋ ಕೂತು ಇದು ಮಾಡಬಾರ್ದು. ಯಾಕಂದರೆ ಆ ಕ್ರಮಕ್ಕೆ ವ್ಯತ್ಯಾಸ ಬರ್ತದೆ. ಮತ್ತು ಅದರ ಹಿಂದಿನ ಒಂದು ನಿಯಮ ಉಂಟಲ್ಲ, ನಿಯಮವನ್ನು ಹಾಗಾದ್ರೆ ಇದು ಜಾತಿ ಭೇದ ಅಥವಾ ಬೇರೆ ಯಾವುದೋ ಭೇದಕ್ಕೋಸ್ಕರ ಅಲ್ಲ, ನಮ್ಮ ನಿಯಮಗಳು ಬೇರೆ ಬೇರೆ ಆಗಿರುವುದರಿಂದ ಈ ರೀತಿಯಾಗಿ ಭೇದಗಳು ಬಂದಿರುವಂತದ್ದು. ಹಾಗಾದ್ರೆ ಅಲ್ವಾ, ಮಿಶ್ರ ಆಗಬಾರ್ದು ಅಂತ. ಹಾಗಾದ್ರೆ ನೋಡಿ, ಈಗ ಬ್ರಾಹ್ಮಣರಲ್ಲಿ ಹಲವಾರು ವಿಧಗಳುಂಟು. ಹವ್ಯಕರು, ಆಮೇಲೆ ಸ್ಥಾನಿಕರು, ಶಿವಳ್ಳಿಯವರು, ಮತ್ತೊಬ್ರು, ಇನ್ನೊಬ್ರು ಅಂತ ಹೇಳಿ. ಈ ಭೇದಕ್ಕೆ ಅಂದ್ರೆ ಈ ಒಂದು ಬ್ರಾಹ್ಮಣ ವರ್ಗದಲ್ಲಿಯೇ ಇಷ್ಟೊಂದು ತಹರೇವಾರಿ ಇರ್ಲಿಕ್ಕೆ ಕಾರಣ ಏನು? ಯಾಕಂದ್ರೆ ಅದು ಈ ಬ್ರಾಹ್ಮಣರಲ್ಲಿ ಕೆಲವು ಪಂಗಡ ಆಗಿದೆ. ಅದಕ್ಕೆ ಒಬ್ಬೊಬ್ಬರಿಗೆ ಹವ್ಯಕರಿಗೆ ಯಜುರ್ವೇದ, ಶಿವಳ್ಳಿ ಇವರಿಗೆಲ್ಲ ಋಗ್ವೇದ. ಈಗ ಆ ವೇದ ಭಾಗ ಮತ್ತು ವೇದಕ್ಕೆ ಪ್ರತ್ಯೇಕ ಅನುಷ್ಠಾನಕ್ಕೆ ಬೇಕಾದಂತಹ ಪ್ರಯೋಗಗಳು ಇವೆಲ್ಲ ಪ್ರತ್ಯೇಕ ಆಗಿದೆ. ಅದನ್ನು ಹೊಂದಿಕೊಂಡು ಅದು ಮಾಡಬೇಕು. ಯಜುರ್ವೇದಿಗಳ ಹಾಗೆ ನಾವು ಮಾಡಬಾರ್ದು. ಕರೆಕ್ಟ್, ಹೌದು. ಯಾಕೆಂದರೆ ನಮಗೆ ಅದು ಅಭ್ಯಾಸ ಇಲ್ಲ, ಅದು ತಪ್ಪು ಬರ್ತದೆ. ನಮ್ಮ ಪರಂಪರೆಯಲ್ಲಿ ಯಾವ ವೇದ ಬಂದಿದೋ, ಹೇಗೆ ಅಧ್ಯಯನ ಮಾಡಿದ್ದೇವೋ, ಒಬ್ಬರು ಯಜುರ್ವೇದಿಗಳಿಗೂ ಋಗ್ವೇದಿಗಳಿಗೂ ವ್ಯತ್ಯಾಸ ಉಂಟು, ಸಾಮವೇದಿಗಳಿಗೂ ಹಾಗೆ. ಆ ಪ್ರತಿಯೊಂದು ವೇದಕ್ಕೂ ಕೂಡ ಒಂದೊಂದು ನಿಯಮಗಳು ಉಂಟು. ಅದೇ ರೀತಿ ಹೇಗೆ ವ್ಯವಸ್ಥೆ ಹೊತ್ತು
ನಾವು ರುದ್ರ ಮಂತ್ರ ಯಜುರ್ವೇದಿಗಳ ಹಾಗೆ ನಾವು ಹೇಳಬೇಕಷ್ಟೇ ಉಂಟು. ಋಗ್ವೇದದ ಹಾಗೆ ಹೇಳಲಿಕ್ಕೆ ಆಗುವುದಿಲ್ಲ, ಅದು ಸರಿಯಲ್ಲ. ಆದ್ದರಿಂದ ನಾವು ಹೇಳಿದವರೇ ಅದೇ ರೀತಿಯಲ್ಲಿ ಹೇಳಬೇಕು. ಅಂದ್ರೆ ಆ ವೇದಗಳ ಇದರಿಂದಾಗಿ ನಮ್ಮ ಬ್ರಾಹ್ಮಣರಲ್ಲಿಯೂ ಬೇರೆ ಬೇರೆ ಉಪಪಂಗಡಗಳು ಆಗಿದೆ ಅಷ್ಟೇ. ಆದ್ದರಿಂದ ಅದನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ, ತಪ್ಪಾಗ್ತದೆ ಬಿಟ್ಟರೆ. ಆದ್ದರಿಂದ ಆ ಪರಂಪರೆಯನ್ನು ಬಿಟ್ಟ ಒಂದು ಇದು ಕೂಡ ಬರ್ತದೆ ಯೋಧ. ಈಗ ನೋಡಿ, ನಮ್ಮಲ್ಲಿ ಪುರಾಣಗಳು 18 ಪುರಾಣ, 18 ಉಪಪುರಾಣಗಳು ಅಂತೆಲ್ಲ ನಾವು ಹೇಳ್ತೇವೆ. ಈ ಪುರಾಣಗಳೆಲ್ಲ ವೇದದ ಹಾಗೆ ಏನು ಸತ್ಯ ಅಂತ ನಾವು ತಿಳ್ಕೊಳ್ಬೇಕಾ, ಅಥವಾ ಅದು ಏನು ಕಾಲಕ್ರಮದಲ್ಲಿ ಜೋಡಿಸಿಕೊಂಡು ಅಂದ್ರೆ ನಾವುಗಳೇ ಬರ್ಕೊಂಡು ಬಂದದ್ದು ಅಂತ ಹೇಳುವುದೇ, ಹೇಗೆ? ಇಲ್ಲ, ಇದು ನೋಡಿ, ನಾನು ಯುಗಾಂತ್ಯಂತರ ಹಿತಾನ್ ವೇದಾನ್ ಶೇತಿಹಾಸಾನ್ ಮಹರ್ಷಯ ಲೇಭಿರೇ ತಪಸಾ ಪೂರ್ವಂ. ತಪಸ್ಸಿನಿಂದ ಋಷಿಗಳು ಕಂಡುಕೊಂಡರು ಯಾವುದನ್ನು? ಇತಿಹಾಸ, ಪುರಾಣ ಇದೆಲ್ಲ ಯಾವಾಗಲೂ ಇದ್ದದ್ದೇ. ಅದು ಒಮ್ಮೆ ಹೋಗ್ತದೆ, ಪುನಃ ಬರ್ತದೆ. ಆದ್ದರಿಂದ ಈಗ ಅದರ ಋಷಿಗಳು ಹೇಳುವುದಂತೆ ಇದರಲ್ಲಿ ಯಾವುದು ಕೂಡ ಕಲ್ಪಿತ ಅಲ್ಲ ಅಂತ. ಈಗ ಮಹಾಭಾರತವಾಗಲಿ 18 ಪುರಾಣವಾಗಲಿ, ಆಗಾಗ ಈ ವ್ಯಾಸರು ಆಗಾಗ ಯುಗದಲ್ಲಿ ಪ್ರತ್ಯೇಕ ಅವತಾರಕ್ಕೆ ಬರ್ತಾರೆ. ನಾವು ತಿಳಿದ ಮಟ್ಟಿಗೆ ಅವರು ಒಬ್ಬರೇ ವ್ಯಾಸರಲ್ಲ, ಆಯ್ತಲ್ಲ. ಆಯಾಯ ಕಾಲಕ್ಕೆ ಅದು ದೇವರಿಗೆ ಕಳಿಸಿ ಬರ್ತಾರೆ, ಅವರಿಂದ ಇದು ಆವಿರ್ಭಾವ ಆಗ್ತದೆ. ಹೊರತು ಇದು ಹೊಸದಾಗಿ ಮಾಡಿದ್ದು ಅಂತ ಹೇಳಕ್ಕೆ ಯಾರು ಬರುವುದಿಲ್ಲ. ಸ್ವಲ್ಪ ತುಂಬ ವ್ಯತ್ಯಾಸ ಇರಲಿಗೂ ಅದು ಗೊತ್ತಿಲ್ಲ, ಅಂತೂ ಅವರಿಂದ ಅದು ಬರೋದು. ಇನ್ನೊಬ್ಬರು ಮಾಡಿದ್ದಲ್ಲ, ಆಯ್ತಲ್ಲ. ಹಾಗಾಗಿ 18 ಪುರಾಣಗಳು, ಇತಿಹಾಸಗಳು ಇದೆಲ್ಲ ಪೂರ್ವ ನಿಯಮಿತವಾದಂತಹ ಈಗ ಋಷಿಗಳ ಒಂದು ಸ್ಮರಣೆ, ತರ್ಪಣ. ಕರೆಕ್ಟ್. ಈ ತರ್ಪಣದಲ್ಲಿ ಇತಿಹಾಸ, ಪುರಾಣ ಎಲ್ಲ ಬರ್ತದೆ. ಅವರಿಗೆ ಆ ಋಷಿಗಳಿಗೆ ತರ್ಪಣ ಒಳ್ಳೆಯದು, ನಮ್ಮ ಸ್ಮರಣೆ ಬೇಕು. ಯಾಕಂದರೆ ಅವರು ಮಾಡಿದ್ದಕ್ಕೆ ನಾವು ಓದಬೇಕು, ಓದಲಿಕ್ಕೆ ಆಗೋದಿಲ್ಲ ಅದು ಮಾಡೋದು. ಈಗ ನೋಡಿ, ವೇದಗಳಿಗೂ ಪುರಾಣಗಳಿಗೂ ಉಪನಿಷತ್ತುಗಳಿಗೂ ಶಾಸ್ತ್ರಗಳಿಗೂ ಎಲ್ಲಗಳಿಗೂ ಎಲ್ಲವುಗಳ ಮೂಲಕ ನಾವು ದೇವರನ್ನು ಕಾಣಲಿಕ್ಕೆ ಆಗ್ತದೆ. ದೇವರನ್ನು ಅಂದ್ರೆ ಆಧ್ಯಾತ್ಮಕ್ಕೂ ಈ ವೇದ ಶಾಸ್ತ್ರ ಪುರಾಣಗಳಿಗೂ ಏನಾದ್ರೂ ಸಂಬಂಧ ಉಂಟಾ? ಸಂಬಂಧ ಉಂಟು. ಯಾವ ರೀತಿಯ ಸಂಬಂಧ? ಸಂಬಂಧ ಅಂತ ಹೇಳಿದ್ರೆ ನಾವು ಇದರಿಂದ ಅದನ್ನು ತಿಳ್ಕೊಳ್ಳೋದು ಅಂತ. ಭಗವಂತನನ್ನು ತಿಳಿದುಕೊಳ್ಳುವ ಒಂದು ಮಾರ್ಗ ಅಂತ. ಆದ್ರೆ ಭಗವಂತನನ್ನು ಕಂಡುಕೊಳ್ಳುವ ಅಥವಾ ಅವನು ನಮಗೆ ದೊರಕುವ ಮಾರ್ಗ ಅಲ್ವಾ? ಹಾಗಾದ್ರೆ ದೊರಕುವ ಮಾರ್ಗವೂ ಹೌದು. ಇವಾಗ ದೇವರು ಪ್ರತ್ಯಕ್ಷ ಆಗ್ತಾನೆ ಅಂತ ಪ್ರತ್ಯಕ್ಷ ಆಗುದಿಲ್ಲ ಅಂತ ಹೇಳಿಕೆ ಬರುದಿಲ್ಲ. ಅಂದ್ರೆ ಅವನಿಗೆ ಅಂತ ಶಕ್ತಿ ಉಂಟು. ಈಗ ನಾನು ನನ್ನ ಒಂದು ಅನುಭವದಲ್ಲಿ ನಾನು ನೋಡಿದ್ದನ್ನು ನಾನು ಹೇಳುದು. ನಾನು ಒಂದು ಕಡೆ ನೋಡಿದ್ದನ್ನು ಪ್ರತ್ಯಕ್ಷವಾಗಿ ನಾನು ನನ್ನ ಕಣ್ಣಾರೆ ನೋಡಿದ. ಅವರಿಗೆ ಈ 2 ಹೊತ್ತು ಜಪ ಬಿಟ್ರೆ ಮತ್ತೆ ಎಂಥದ್ದು ಮಾಡ್ತಿರ್ಲಿಲ್ಲ. ಆ ಜಪವನ್ನು ಸರಿಯಾಗಿ ಮಾಡ್ತಿದ್ರೋ ಇಲ್ವೋ, ಆಯ್ತಾ. ಒಂದು ಯಾವುದೋ ಒಂದು ಘಟನೆಯ ನಂತರ ಅವರು ಬಹಳ ವಿಚಿತ್ರವಾಗಿ ವರ್ತಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಬಹಳ ವಿಚಿತ್ರ ಅಂದ್ರೆ ಪೂಜೆ ಆಗುವಾಗ ಬೊಬ್ಬೆ ಹೊಡೆಯುವುದು, ಆಮೇಲೆ ಜಪ ಮಾಡುವಾಗ ಒಂದು ರೀತಿ ವಿಲಕ್ಷಣವಾಗಿ ವರ್ತಿಸುವುದು, ಇಂಥದ್ದೆಲ್ಲ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆಗ ಬೇರೆಯವರೆಲ್ಲ ಅವರನ್ನು ಡಾಕ್ಟರ್ಗೆ ತೋರಿಸುವ ಒಂದು ಪ್ರಯತ್ನದಲ್ಲಿದ್ದಾಗ ಒಬ್ರು ಹೇಳಿದ್ರು, ಇಲ್ಲ ಅವನಿಗೆ ಸಾಕ್ಷಾತ್ಕಾರ ಆಗಿದೆ ಅಂತ ಹೇಳಿದ್ರು. ರುದ್ರ 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 ಅಂತ ಇಡೀ ದಿನ ಅದನ್ನು ಹೇಳ್ಕೊಂಡಿರುವವರು. ಆಮೇಲೆ ಅವರು ಹೆಚ್ಚು ಸಮಯ ಬದುಕಲಿಲ್ಲ. ಅಂದ್ರೆ ಅದು ಯಾವುದೋ ಬೇರೆ ಬೇರೆ ಕಾರಣಗಳಿಗೆ ಅವರು ಸರಿಯಾಗಿ ಆಹಾರ ತಗೊಳ್ಳದೆ ಅವರು ಇದಾಯ್ತು. ಬಟ್ ಈ ಸಾಕ್ಷಾತ್ಕಾರ ಅನ್ನುವಂಥದ್ದು ಹೀಗೆ ಇರುವುದು ಅಂತ ನಾನು ಇದನ್ನು ಕಣ್ಣಾರೆ ನೋಡಿದವ. ಆ ಆಧಾರದಲ್ಲಿ ಕೇಳುವಂಥದ್ದು ನಿಮ್ಗೆ ಅದು ಹೇಗೆ ಅಂತ ಹೇಳಿಕ್ಕೆ ಬರಲಿಲ್ಲ. ಗುರುಗಳಿಗೆ ಸಾಕ್ಷಾತ್ಕಾರ ಆದರೆ ಶಿಷ್ಯನಿಗೆ ಆಗ್ಬೋದು.
ಸದಾಶಿವ ಬ್ರಹ್ಮೇಂದ್ರರು ಅಂತ ಕೇಳಿದ್ದೀರಾ ನೀವು? ಸದಾಶಿವ ಬ್ರಹ್ಮೇಂದ್ರರು ಅಂತ ತಮಿಳುನಾಡಿನಲ್ಲಿ ಒಬ್ಬರು ಸ್ವಾಮಿಗಳು, ನೀವು ಕೇಳಿದ್ದೀರಾ ಏನೋ ಗೊತ್ತಿಲ್ಲ. ಅವಧೂತರು ಪರಮಶಿವ ಅಂತ. ಅವರಿಗೆ ಹೇಳಿದರು, ನಿಮ್ಮ ಶಿಷ್ಯರು ಹುತ್ತರಂತ ತಿರುಗುತ್ತಾರೆ. ಆಗ ಗುರುಗಳು ಹೇಳಿದರು, ಆ ಹುತ್ತು ನನಗೆ ಬರಲಿಲ್ಲಲ್ಲ. ಯಾಕಂದರೆ ಅವರಿಗೆ ಆಚೆಗೆ ಹೋಗಿದ್ದಾರೆ. ಕರೆಕ್ಟ್. ಸಮುದ್ರದಲ್ಲಿ ಒಂದು ನೆಲೆ ಉಂಟಲ್ಲ, ಅದಕ್ಕಿಂತ ಆಚೆಗೆ ಹೋದರೆ ಮತ್ತೆ ಈ ಕಡೆ ಉಂಟಾ? ಇಲ್ಲ, ಈ ಕಡೆ ಇಲ್ಲ. ಅದೇ ರೀತಿ ಇದು ಪ್ರತ್ಯಕ್ಷ ಅಂತ ಹೇಳಿದರೆ ನಮ್ಮ ವಿಚಾರ ಮಾಡಿದಷ್ಟು ಕೂಡ ಗಹನ. ಶೃಂಗೇರಿಯಲ್ಲಿ ಚಂದ್ರಶೇಖರ ಭಾರತೀ ಸ್ವಾಮಿಗಳು ಅಂತ ನೀವು ಕೇಳಿ? ಹೌದೌದು, ಹೌದು, ನಾನು ನೋಡಿದ್ದೇನೆ. ಅವರು ಹೀಗಾಗಿ ಇಲ್ಲೇ ಇಲ್ಲ, ಆಯ್ತಲ್ಲ. ಕೆಲವರು ಹೀಗೆ ರಂಗೋಲಿ ಇಲ್ಲದೆ ಅದು ಆಗಲ್ಲ. ಅಂದರೆ ಅವರಿಗೆ ಆ ಗೋಚರ ಇಲ್ಲ. ಹೌದು, ಆ ಮಟ್ಟಕ್ಕೆ ಮುಟ್ಟಿದ್ದಾರೆ ಅವರು, ಆಯ್ತಲ್ಲ. ಹಾಗೆ ಅಂತಹ ಮಹಾತ್ಮರು ಇದ್ದಾರೆ, ನಮಗೆ ಗೋಚರ ಆಗುವುದಿಲ್ಲ. ಒಂದೇ ಗೋಚರ ಆದರೂ ಕೂಡ ಅವರ ಪರಿಸ್ಥಿತಿಯನ್ನು ತಿಳಿಯುವಂತಹ ಒಂದು ಯೋಗ್ಯತೆ ನಮಗೆ ಇಲ್ಲ. ಹೌದು. ಯಾಕೆಂದರೆ ಅವರ ಮಟ್ಟಕ್ಕೆ ಹೋದ್ರೆ ಮಾತ್ರ ಅದು ನಮಗೆ ಗೊತ್ತಾಗುದು. ಕರೆಕ್ಟ್. ಇಲ್ಲದಿದ್ರೆ ಹೇಗೆ? ಆದ್ದರಿಂದ ಅದು ಹೇಳಿಕೆ ಬರ್ತದೆ. ಅಂಥವ್ರಿಗೆ ಶ್ರೀಧರ ಸ್ವಾಮಿಯವರು ನೀವು ಕೇಳ್ತೀವಿ. ಹೌದೌದು, ಹೌದು. ಇಂಥವರು ಎಷ್ಟೋ ಇದ್ದಾರೆ, ಇದ್ರು ಈಗಲೂ ಇರ್ಬೋದು. ಅಂದ್ರೆ ನಾನು ಕೇಳುದು, ಈ ಆಧ್ಯಾತ್ಮ ಸಾಧನೆಗೆ ಎಲ್ಲವೂ ಕೂಡ ಮುಖ್ಯವೇ? ಅಂದ್ರೆ ಆಧ್ಯಾತ್ಮ ಸಾಧನೆಗೆ ವೇದ, ಶಾಸ್ತ್ರ, ಪುರಾಣ, ಜಪತಪ ಎಲ್ಲವೂ ಮುಖ್ಯವೇ? ಅದು ಇಲ್ಲದೆ ನಮಗೆ ಆಧ್ಯಾತ್ಮ ಸಾಧನೆ ಮಾಡಲಿಕ್ಕೆ ಬರುವುದಿಲ್ವಾ? ಬರ್ಬೋದು, ಯೋಗ್ಯತೆ ಇದ್ದರೆ ಬರ್ಬೋದು. ಜನ್ಮಾಂತರದಲ್ಲಿ ಮಾಡಿದಂಥ ಸುಕೃತ ಇದ್ದರೆ ಈಗ ಕಲಿಯದೇ ಬರ್ಬೋದು. ನಿಮಗೆ ಹಸ್ತಾಮಲಕ ಅಂತ ಕೇಳಿದ್ದೀರಾ? ಹೌದು. ಹಸ್ತಾಮಲಕ ದಾಟಲಿ ಈಚೆ ಉಡುಪಿ ಈ ಕಡೆ ಬರು, ನೀವು ಕೇಳಿರ್ಬೋದು. ಶಂಕರಾಚಾರ್ಯರು ಬರುವಾಗ, ಆ ದಾರಿಯಲ್ಲಿ ಬರುವಾಗ ಅವರ ತಂದೆಗಳು ಇವನಿಗೆ ಉಪನಯನ ಮಾಡಿದ್ದು, ಇದು ಮಾಡಿ ಏನು ಮಾಡಿದ್ರೆ ಹೇಗೆ ಏನೂ ಬೇಡ, ಊಟ ಬೇಡ, ತಿಂಡಿ ಬೇಡ, ಮಾಡು, ಸಂಧಾನ ಮಾಡೋದ್ರೆ ಮಾಡೋದಿಲ್ಲ, ಏನೂ ಇಲ್ಲ ಅಂತಲ್ಲ, ಏನೂ ಮಾಡೋದಿಲ್ಲ. ಇದು ಈಗಲೂ ನಮಗೆ ಯಾಕೆ ಅಂತ ಹೇಳಿ ಆ ಗುರುಗಳು ಬರ್ತಾರೆ ಅಂತ ಹೇಳಿ ಅವರಿಗೆ ಸಮರ್ಪಣೆ ಮಾಡುವ ಅಂತ ಆಯಿತು. ನಮಸ್ಕಾರ ಮಾಡಲಿಕ್ಕೆ ಇದು ಹೇಳೋದೇ ಇಲ್ಲ, ಆಯ್ತಲ್ಲ. ಅವರು ಕೇಳಿದರು, ಕಸ್ತಂ ಶಿಶೋ, ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದ್ರು ಶಂಕರಾಚಾರ್ಯರು, ನೀನು ಯಾರಪ್ಪ? ಆಗ ಮಾತಾಡಲಿಕ್ಕೆ ಶುರುವಾದರು, ಆಯ್ತಲ್ಲ. ಶಿವ ಕೇವಲ, ನಾನು ಶಿವ. ಸ್ತೋತ್ರ ಉಂಟು, ಹಸ್ತ. ಹೌದು, ಹೌದು, ಆಯ್ತಲ್ಲ. ಇದು ಅವರಿಗೂ ಗೊತ್ತಾಯಿತು ಶಂಕರಾಚಾರ್ಯರಿಗೆ. ನಮಗೆ ಇರಲಿ ಅಂತ ಹೇಳಿದ್ರು, ಅವರು ಕರ್ಕೊಂಡು ಹೋದರು. ಅವ್ರ ತಂದೆಯವರಿಗೆ ಗೊತ್ತಾಗಲಿಲ್ಲ. ಈ ಪರಿಸ್ಥಿತಿ ಗೊತ್ತಾಗೋದು ಹೇಗೆ? ಅಂದರೆ ಈಗ ನೋಡಿ, ನಾವು 4 ಯುಗಗಳು, ಯುಗ ಧರ್ಮಕ್ಕನುಸಾರವಾಗಿ ಏನು ಫಲಗಳಲ್ಲಿ ವ್ಯತ್ಯಾಸ ಆಗ್ತದೆ, ಆಮೇಲೆ ಧರ್ಮದ ಪಾದಗಳಲ್ಲಿ ವ್ಯತ್ಯಾಸ ಆಗ್ತದೆ. ಕೃತಯುಗದಲ್ಲಿ 4, ಮತ್ತು ತ್ರೇತೆಯಲ್ಲಿ 3, ದ್ವಾಪರದಲ್ಲಿ 2, ಕಲಿಯಲ್ಲಿ 1 ಅಂತ ಹೇಳಿ ಈ ಒಂದು ಕಲಿಗಾಲದಲ್ಲಿಯೂ ಕೂಡ, ಅಂದರೆ ಈಗ ಯುಗ ಧರ್ಮಕ್ಕನುಸಾರವಾಗಿ ಇಲ್ಲಿ ಧರ್ಮ ಒಂದು ಪಾದದಲ್ಲಿ ಇದೆ ಅಂತ ಹೇಳಿ ನಾವು ನಂಬಿಕೊಂಡು ಬಂದಂಥವ್ರು. ಈ ಕಾಲದಲ್ಲಿಯೂ ಕೂಡ ಆಧ್ಯಾತ್ಮ ಸಾಧನೆ ಮಾಡಿ ನಾವು ದೇವರನ್ನು ಕಂಡುಕೊಳ್ಳುವುದು ಹೇಗೆ? ಈಗ ಧರ್ಮವೇ ಒಂದೇ ಪಾದದಲ್ಲಿ ಇರುವಂಥದ್ದು. ಆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ನಮ್ಮ ಮನಸ್ಸು, ನಮ್ಮ ದೇಹ ಎಲ್ಲವೂ ಕೂಡ ಕಲುಷಿತಗೊಂಡಿರ್ತದೆ. ಆಮೇಲೆ ಸುತ್ತಲಿನ ಸಮಾಜವೂ ಕೂಡ ನಮಗೆ ಪ್ರತಿಕೂಲವಾಗಿ ವ್ಯವಹಾರ ಮಾಡ್ತದೆ. ಇಂತಹ ಸಂದರ್ಭದಲ್ಲಿ ನಾವು ಆಧ್ಯಾತ್ಮ ಸಾಧನೆಯನ್ನು ಮಾಡುವ ಬಗೆ ಹೇಗೆ?
ಬಗೆ ಅಂತ ಹೇಳಿದ್ರೆ ಅದು ಅಂಥ ಧೈರ್ಯ ಬೇಕು, ಇದನ್ನು ಎದುರಿಸುವಂಥ ಧೈರ್ಯ ಬೇಕು. ಅದು ಸಾಮಾನ್ಯ ಅಲ್ಲ, ಅದು ಅನೇಕ ಜನ್ಮಗಳಿಂದ ಲಭ್ಯವಾಗಬೇಕು. ಅದು ಭಕ್ಕನೆ ನಮಗೆ ಅದು ಗೋಚರ ಆಗುವುದಿಲ್ಲ. ಕರೆಕ್ಟ್ ಆಯ್ತಲ್ಲ. ಅಂತಹ ಸಾಧನೆ ಮಾಡಿದರೆ ಇವತ್ತು ಆಗಬಹುದು, ಅಂತಹ ಸಾಧಕರು ಆಗಬೇಕು. ಆಯ್ತಲ್ಲ, ಇಲ್ಲದಿದ್ದರೆ ಆಗಲಿಕ್ಕಿಲ್ಲ. ಯಾಕಂದರೆ ಈ ಗೊಂದಲದಲ್ಲಿ ಒಂದು ನಿಯಮ ಪಾಲನೆ ಮಾಡೋದಂದ್ರೆ ಕಷ್ಟ ಅಲ್ವ. ಜೀವನ ನಡೀಬೇಕು, ವ್ಯವಹಾರ ನಡೀಬೇಕು. ಇದಕ್ಕೆ ಅದನ್ನು ಎದುರಿಸುವಂಥ ಒಂದು ಶಕ್ತಿ ಚೈತನ್ಯ ಜನ್ಮಾಂತರದಿಂದ ಲಭ್ಯ, ಇಲ್ಲದಿದ್ದರೆ ಇಲ್ಲ. ಆದ್ದರಿಂದ ಅಂತಹ ಒಂದು ಇದನ್ನು ಅದು ದೈವಯೋಗದಿಂದ ಬರಬೇಕಷ್ಟೇ. ಅದು ಜನ್ಮಾಂತರ ಲಭ್ಯ ಅಂತ ಹೇಳಿದ್ರು. ಈಗ ನೋಡಿ, ನಾವು ಲೌಕಿಕವಾಗಿ ಜೀವನ ಮಾಡ್ತಾ ಇರ್ತೇವೆ. ಅಂದರೆ ಈಗ ನಾನು ಉದಾಹರಣೆಗೆ ನಾನೊಬ್ಬ ಬ್ರಾಹ್ಮಣ, ನನಗೆ 2 ಹೊತ್ತಿನ ಜಪ ಮಾಡಲಿಕ್ಕೆ ಅನುಕೂಲತೆ ಉಂಟು. ಅದು ಬಿಟ್ಟು ಬೇರೆ ಏನು ಮಾಡಲಿಕ್ಕೂ ನನಗೆ ಅನುಕೂಲತೆ ಇಲ್ಲ. ನನಗೆ ಬೇರೆ ಉದ್ಯೋಗ ಉಂಟು, ಆಯ್ತಾ. ನಮ್ಮ ಜೀವನ ಯಾಪನೆಗೆ ನಾವು ಉದ್ಯೋಗವನ್ನು ಮಾಡಬೇಕು. ಇಂಥ ಪರಿಸ್ಥಿತಿಯಲ್ಲಿ ಆಧ್ಯಾತ್ಮ ಸಾಧನೆ ಹೇಗೆ? ಇಂಥ ಪರಿಸ್ಥಿತಿಯಲ್ಲಿ ಸಂದರ್ಭವನ್ನು ಹೊಂದಿಕೊಂಡು ನಾವು ಜಪ ಮಾಡೋದು. ನಮಗೆ ರೈಲಿನಲ್ಲಿ ಹೋಗುವಾಗ ಹೇಗೆ ಆಗಲ್ಲ, ಮನಸ್ಸಿನಲ್ಲಿ ಜಪ ಮಾಡಿದ್ರೆ ಆಯ್ತು. ಅಂದ್ರೆ ನಾನು ಕೇಳುದು ಯಾಕೆಂತಂದ್ರೆ, ನೀವು ಹೇಳಿದ ವಿಚಾರ ನನಗೆ ಅರ್ಥ ಆಯ್ತು. ಮನಸ್ಸಿನಲ್ಲಿ ಮಾಡುದು ಅಂದ್ರೆ ಪರಿಶುದ್ಧವಾದಂತಹ ಮನಸ್ಸಿನಿಂದ ಮಾಡುದು ಅಂತ. ಆದ್ರೆ ನಮ್ಗೆ ಈ ಮಡಿ ಮೈಲಿಗೆ ಆಚಾರ ಇವುಗಳನ್ನೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ನೋಡಿ. ಅದು ಮಾಡಲಿಕ್ಕೆ ಆಗುವಾಗ ಮಾಡಬೇಕು. ಯಾವಾಗ ಆಗುವುದಿಲ್ಲೋ ಅಲ್ಲಿ ಎಷ್ಟು ಮಾಡಲಿಕ್ಕೆ ಸಾಧ್ಯ ಉಂಟು ಅಷ್ಟು ಮಾಡಿ ಮಾತ್ರ. ಸರಿ, ಅದಕ್ಕೆ ಶಾಸ್ತ್ರ ಉಂಟು, ಆಯ್ತಲ್ಲ. ಕೈ ಕಾಲು ಬರೋದು ಏನೂ ಇಲ್ಲದೆ ದೇವರನ್ನು ಸ್ಮರಣೆ ಮಾಡ್ಬೋದಾ, ಇಷ್ಟು ಮಾಡ್ಬೋದಾ? ಕರೆಕ್ಟ್. ಹಿಂದಿನೇ ಹೇಳು, ಸಹಸ್ರ ಪರಮಾದೇವಿ ಶತಮಧ್ಯಾಗ 1008 ಗಾಯತ್ರಿ ಮಾಡು, ಇಲ್ಲದ್ರೆ 108 ಮಾಡು, ಇಲ್ಲದ್ರೆ 10 ಮಾಡು, ಇಲ್ಲದ್ರೆ ಕೇವಲ ಸ್ಮರಣೆ ಆದರೂ ಮಾಡು ಅಂತ. ಇಲ್ಲಿಯವರೆಗೆ ಅಂತೂ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಸೂರ್ಯ ನಮಸ್ಕಾರ 108 ನಮಸ್ಕಾರ, 12 ನಮಸ್ಕಾರ, ಏನಿಲ್ಲ ಅಂದರೆ ಆ ಸೂರ್ಯ ಭಗವಂತನಿಗೆ ಸೂರ್ಯಾಯ ನಮಃ ಒಂದು ಮಾಡ್ಬೋದಾ? ಕರೆಕ್ಟ್. ಇಲ್ಲಿವರೆಗೆ ಶಾಸ್ತ್ರ ಏನಾಗ್ತದೆ ಅಂದರೆ ಆಯಾಯ ಕಾಲವನ್ನು ಹೊಂದಿಕೊಂಡು ನಾವು ಮಾಡಲೇಬೇಕು. ಇಲ್ಲದಿದ್ದರೆ ಅವ ತೊಂದರೆಗೆ ಈಡಾಗ್ತೇನೆ. ಈಗ ನೋಡಿ, ಹಲವಾರು ಕಡೆ ನಾನು ನೋಡಿದ್ದೇನೆ ಮಡಿ ಅನ್ನುವಂಥದ್ದು. ಈ ಕೆಲವು ಕಡೆ ಎಲ್ಲ ಅದು ವಿಪರೀತ ಅನ್ನುವ ರೀತಿಯಲ್ಲಿ ಉಂಟು. ಈ ಒಂದು ಮಡಿಯ ವ್ಯಾಖ್ಯಾನ ಏನು? ಮಡಿ ಅಂತ ಹೇಳಿದ್ರೆ ಮನಃಶುದ್ಧಿ ವಂದನೆ, ಮನಃಶುದ್ಧಿ ಆಯ್ತಲ್ಲ. ಇದು ಬಾಹ್ಯ ಶುದ್ಧಿಯೇ ಮನಃಶುದ್ಧಿಯೇ ಕಾರಣ ಅಂತ ಉಂಟು. ಹೌದು, ಕರೆಕ್ಟ್. ಬಾಹ್ಯ ಶುದ್ಧಿ ಇಲ್ಲದ್ರೆ ಮನಃಶುದ್ಧಿ ಆಗುವುದಿಲ್ಲ. ನಾವು ಎಷ್ಟೇ ಹೇಳಬಹುದು, ಆದರೆ ಬಾಹ್ಯ ಶುದ್ಧಿ ಮನಃಶುದ್ಧಿಯ ಕಾರಣ. ಅದು ಹೌದು. ಮನಃಶುದ್ಧ ಆದರೆ ಮತ್ತೆ ಇದೆಲ್ಲ ನಮಗೆ ಗೋಚರವೇ ಆಗುವುದಿಲ್ಲ. ಬಾಹ್ಯ ಶುದ್ಧವೋ ಮನಃಶುದ್ಧಿಯಾಗಿ ಬಿಟ್ಟರೆ ಅಲ್ಲಿಗೆ ಆಯಿತು. ಬಾಹ್ಯ ಶುದ್ಧಿಯ ಅಂತಃಶುದ್ಧಿಯ ಕಾರಣ, ಆಯ್ತಲ್ಲ. ಎಲ್ಲಿವರೆಗೆ? ಅಲ್ಲಿವರೆಗೆ. ಆದ್ದರಿಂದ ಅದು ನಮ್ಮ ಶಾಸ್ತ್ರ ಹೇಗೆ ಉಂಟು ಅಂದರೆ ನಮಗೆ ಹೇಗೆ ಬೇಕೋ ಆಗುವುದು. ಆಯಾಯ ಕಾಲವನ್ನು ಅನುಸರಿಸಿಕೊಂಡು ಶಾಸ್ತ್ರಗಳು ನಿರ್ಮಾಣವಾಗಿದೆ. ನಮಗೆ ಅದು ಹೇಳುವುದೂ ಇಲ್ಲ ಮತ್ತು ನಾವು ಕೇಳುವುದೂ ಇಲ್ಲ, ಹೀಗೆ ಆಗಿದೆ. ಆದ್ದರಿಂದ ಅದು ಶಾಸ್ತ್ರ ಎಂಬುದು ಶಾಸನಾತು ಶಾಸ್ತ್ರಂ ಇದಮಿತ್ತಂ, ಇದು ಹೀಗೆ, ಅದರಲ್ಲಿ ಎರಡಿಲ್ಲ. ಅದು ಹಾಗೆಯೇ ಆಗಬೇಕು. ಅದರಲ್ಲಿ ಒಂದು ವೇಳೆ ಆಗಿದ್ದರೆ ಅದರಲ್ಲಿ ಹೇಗೆ ಮಾಡಬೇಕು ಅಂತ ಉಂಟು ಅದು ಮಾಡಬೇಕು, ಅದರಿಂದ ತೃಪ್ತಿ. ಆಗ ನೀವೊಂದು ಮಾತು ಹೇಳಿದ್ರಿ ನೋಡಿ, ಎಲ್ಲರಿಗೂ ಇದರಿಂದ ವೇದಗಳಲ್ಲಿ ಎಲ್ಲರಿಗೂ ಬೇಕಾದದ್ದು ಉಂಟು. ಅದಕ್ಕೆ ಸ್ವಲ್ಪ ಉದಾಹರಣೆ ಕೊಡ್ತೀರಾ? ಹೇಗೆ ಎಲ್ಲರಿಗೂ ಬೇಕಾದದ್ದು ಉಂಟು ಅಂತಂದ್ರೆ? ಉಂಟು ಹಾಗೆ ಹೇಳಲಿಕ್ಕೆ ಆಗುವುದಿಲ್ಲ, ತುಂಬ ಉಂಟಲ್ಲ.
ಅದು ಹೇಗೆ ಅಲ್ಲಲ್ಲ, ಅಂದ್ರೆ ಎಲ್ಲರಿಗೂ ಅಂತಂದ್ರೆ ಈಗ ನೋಡಿ, ನಾವು ಈ ವರ್ಗದಿಂದಲೇ ಹೇಳುವ ವರ್ಣಾಶ್ರಮ ಧರ್ಮದ ಮೂಲಕ ಅಂದ್ರೆ ಬ್ರಾಹ್ಮಣರಿಗೆ ಸರಿ, ಅವರಿಗೆ ಆಧ್ಯಾತ್ಮ ಇದಕ್ಕೆ ಉಂಟು, ಕ್ಷತ್ರಿಯರಿಗೆ, ವೈಶ್ಯರಿಗೆ, ಶೂದ್ರರಿಗೆ ಎಲ್ಲರಿಗೂ ಕೂಡ ಆಧ್ಯಾತ್ಮ ಒಲಿತದಲ್ವಾ, ದೇವರು ಒಲಿತಾನಲ್ವಾ ಅಲ್ವಾ? ಹಾ, ಅವರಿಗೆಲ್ಲ ಇದರಲ್ಲಿ ಏನುಂಟು ವೇದದಲ್ಲಿ? ಅವರಿಗೆ ಗೌರವ ಇದ್ದರೆ ಸಾಕು. ಅವರಿಗೆ ಗೌರವ ಇದ್ದರೆ ವೇದವು ಧರ್ಮ ಮೂಲಂ, ವೇದವು ಧರ್ಮಕ್ಕೆ ಕಾರಣ, ಧರ್ಮಸ್ಥಿತಿ ಆಯ್ತಲ್ಲ. ಅವರಿಗೆ ಎಷ್ಟು ತಿಳಿಲಿಕ್ಕೆ ಸಾಧ್ಯ ಉಂಟು ಅಷ್ಟು ತಿಳಿದ್ರೆ ಸಾಕು. ಮತ್ತೆ ಈ ಭಜನೆ ಎಂಬುದುಂಟಲ್ಲ, ಭಜನೆ ಸಾರ್ವತ್ರಿಕ ಭಜನೆ ಯಾವಾಗಲೂ ಮಾಡ್ಬೋದು, ಎಲ್ಲಿಯೂ ಮಾಡ್ಬೋದು, ಯಾರೂ ಮಾಡ್ಬೋದು. ಕರೆಕ್ಟ್ ಆಯ್ತಲ್ಲ, ಅದರಿಂದ ಯಾರಿಗೂ ತೊಂದರೆ ಇಲ್ಲ. ಅದು ಕಲಿಯುವುದರಲ್ಲಿ ವಿಶೇಷ ಅಂತ ಹೇಳ್ತಾರೆ ಭಕ್ತಿ. ನಾವು ದೊಡ್ಡ ಒಂದು ಇದಕ್ಕೆ ನಿಯಮಗಳಿಂದ ಒಳಪಡಲು ಬೇಡ. ಕರೆಕ್ಟ್. ಇದು ಎಲ್ಲರಿಗೂ ಕೂಡ ಗಟ್ಟಿಯಾಗಿ ಹೇಳಿದರೆ ಮನಸ್ಸು ಏನಾದರೂ ಸ್ವಲ್ಪಾದ್ರೂ ಹೋಗಿತ್ತಲ್ಲ. ಈಗ ನೋಡಿ, ಗಾಯತ್ರಿ ಮಂತ್ರ ಅದು ಅತ್ಯಂತ ಉತ್ಕೃಷ್ಟವಾದಂತಹ ಮಂತ್ರ, ನಮ್ಮ ಧೀಶಕ್ತಿಯನ್ನು ಉದ್ದೀಪನ ಮಾಡ್ತದೆ. ತನ್ಮೂಲಕವಾಗಿ ಸನ್ಮಾರ್ಗದಲ್ಲಿ ಮುಂದುವರಿಲಿಕ್ಕೆ ಅಥವಾ ಆಧ್ಯಾತ್ಮ ಸಾಧನೆಗೆ, ಯಾವುದೋ ಒಂದು ಸಾಧನೆಗೆ ನಮಗೆ ಅನುಕೂಲತೆ ಒದಗಿಸ್ತದೆ ಎನ್ನುವಂಥದ್ದು ಎಲ್ಲರೂ ಒಪ್ಪಿಕೊಂಡಂಥ ವಿಚಾರ. ಈ ಗಾಯತ್ರಿ ಮಂತ್ರವನ್ನು ಕೇವಲ ಬ್ರಾಹ್ಮಣರು ಮಾತ್ರ ಮಾಡಬೇಕಾ, ಬಾಕಿಯವರು ಮಾಡಬಾರ್ದ? ಬಾಕಿಯವರು ಮಾಡಿದರೆ ಏನಾಗ್ತದೆ? ಯಾಕೆಂತಂದ್ರೆ ಈಗ ಟೇಪ್ ರೆಕಾರ್ಡರಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಅದು ಉಂಟು. ಅಲ್ಲದೆ ನಾನು ಎಷ್ಟೋ ಜನರನ್ನು ನೋಡಿದ್ದೇನೆ, ಆ ಬೇರೆಯವರು ಕೂಡ ಅವರದನ್ನು ಪಠನ ಮಾಡುವುದನ್ನು ನಾನು ನೋಡಿದ್ದೇನೆ. ಇದರ ಒಂದು ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದರ ಬಗ್ಗೆ ನಾನು ಏನು ಹೇಳ ಆಗುವುದಿಲ್ಲ. ಅಂದರೆ ಇದು ಯಾರು ಹೇಳಬೇಕೋ ಅವರು ಹೇಳಬೇಕು, ಅವ್ರಿಗೆ ಅದರ ಯೋಗ್ಯತೆ ಬರಬೇಕು. ಏನಾಗುತ್ತೆ ಇದ್ದರೆ ಏನಾದರೂ ಆಗುತ್ತದೆ. ಒಂದು ಅಧಿಕಾರ ಇಲ್ಲ, ಅಧಿಕಾರ ಅಂದರೆ ಮುಖ್ಯವಾಗಿ ಉಪನಯನ ಆಗಬೇಕು. ಗಾಯತ್ರಿ ಮಂತ್ರ ಅಂದರೆ ಎಲ್ಲ ಮಂತ್ರಗಳಲ್ಲಿ ಶ್ರೇಷ್ಠ. ಕರೆಕ್ಟ್. ಈ ಮಂತ್ರ ಉಂಟಲ್ಲ, ಅದು ಎಷ್ಟು ಸಾಮರ್ಥ್ಯ ಉಂಟು, ಮನೆಯ ಮಂತ್ರ ಔಷಧಿಗಳಿಗೆ ಎಷ್ಟು ಸಾಮರ್ಥ್ಯ ಉಂಟು ಅಂತ ಯಾರಿಂದ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಅದರಿಂದ ಅದು ಸರಿಯಾಗದಿದ್ದರೆ ಅನರ್ಥ ಆಗುವುದು. ಈ ಅನರ್ಥಕ್ಕೆ ನಾವು ಹೆದರಬೇಕು, ಅದಕ್ಕೆ ಹೆದರಬೇಕು. ಅದಕ್ಕೆ ನಾವು ನಿಯಮಗಳನ್ನು ಪರಿಪಾಲಿಸಬೇಕು. ಒಂದೇ ಅದು ಏನಾಗ್ತದೆ ಅಂತ ನಾವು ಪ್ರತಿಕ್ರಿಯೆಯಲ್ಲಿ ಏನು ಮಾಡಲಿಕ್ಕೂ ಮಾಡಿದರೆ ನಮಗೆ ಅದು ಒಳ್ಳೆಯದಾಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಾನೀಗ ಹೇಳಿದ್ನಲ್ಲ, ಹಾಗೆ ಅದರಿಂದ ಅನುಕೂಲ ಆಗೋದಕ್ಕಿಂತ ಪ್ರತಿಕೂಲ ಆಗುವುದೇ ಹೆಚ್ಚಾದರೆ ಏನು ಮಾಡಬೇಕು? ಅದು ಯಾರು ಹೇಳಬೇಕು, ಎಲ್ಲಿ ಹೇಳಬೇಕು, ಹಾಗೆಲ್ಲ ನಿಯಮಗಳುಂಟು. ಈಗ ಅದೊಂದು ಪ್ರಶ್ನೆ ನನಗಿತ್ತು. ಕೆಲವರೆಲ್ಲ ನನಗೆ ಯಾರೋ ಒಬ್ರು ಹೇಳಿದ್ದು, ಗಾಯತ್ರಿ ಮಂತ್ರವನ್ನು ಎಲ್ಲಿ ಬೇಕಾದರೂ ಹೇಳ್ಬೋದು, ಕೇವಲ ಜಪ ಮಾಡುವಾಗ ಹೇಳಬೇಕಾಗಿ ಹಾಗೇನೂ ಇಲ್ಲ, ನೀನು ರೈಲ್ನಲ್ಲಿ ಹೋಗುವಾಗ ಅಥವಾ ಬಸ್ಸಲ್ಲಿ ಹೋಗುವಾಗ ನೀನು ಹೇಳಬಹುದು ಅಂತ ಒಬ್ರು ಹೇಳಿದ್ದಾರೆ. ಹಾಗೆಲ್ಲ ಮಾಡಬಾರ್ದು. ಹಾಗೆಲ್ಲ ಮಾಡುವಂಥದ್ದು ಅಲ್ಲ. ಒಂದು ಗ್ರಹ ನೀವು ನೋಡಿರ್ಬೋದು, ಒಂದು ಒಳ್ಳೆಯ ಹೆಸರನ್ನು ಅಂದರೆ ಅಂಗಡಿಗೆ ಇಟ್ಟರೆ ಹೇಗೆ? ಕರೆಕ್ಟ್. ಈಗ ನಾನು ನೋಡಿ ಕೆಲವು ಮಹಾವಾಕ್ಯಗಳು, ಅದು ಯಾವುದಾದರೂ ಇದಕ್ಕೆ ಇರುವುದು, ಅದರ ಯೋಗ್ಯತೆ ಏನು, ಇದರ ಯೋಗ್ಯತೆ ಇಲ್ಲ. ಆ ಯೋಗ್ಯತೆ ಬೇಕಲ್ಲ, ಆ ಯೋಗ್ಯತೆ ಇದ್ದದ್ದಕ್ಕೆ ಅದು ಇದ್ದರೆ ಸರಿ. ಉಪನಿಷತ್ತು ಎಲ್ಲಿಯಾದರೂ ಕೂಡ ಇದು ಮಾಡಿ ಉಪನಿಷತ್ತಲ್ಲ, ಅದಕ್ಕೆ ಮಂತ್ರ, ಅದಕ್ಕೆ ಅದು ಪಠನೆ ಮಾಡಲಿಕ್ಕೆ ಎಷ್ಟು ಅರ್ಹತೆ ಬೇಕು. ಅದಕ್ಕೆ ಪೂರ್ವಾಪರ ಧ್ಯಾನಗಳು ಇದೆಲ್ಲ ಉಂಟು, ಶಾಂತಿ ಅಂತ ಇಲ್ಲ, ಅದನ್ನು ಹೇಳಬೇಕು. ಅದು ಏನು ಇಲ್ಲದಿದ್ದರೆ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ನನಗೆ ಹೇಳಲಿಕ್ಕೆ ಬರುವುದಿಲ್ಲ. ಏನಾದರೂ ಆದೀತು, ಹಾಗೆ ಹೇಳಬೇಕಷ್ಟೇ ಹೊರತು ಅದರ ನಿರ್ಣಯ ಹೇಳಲಿಕ್ಕೆ ನಾವು ಅರ್ಹರಲ್ಲ. ಹಿಂದಿನವರು ಹೇಳಿದ್ದನ್ನು ನಾವು ಸ್ವಲ್ಪ ಏನಾದರೂ, ಅದು ಕೂಡ ಬಹಳ ಕಷ್ಟ ಉಂಟು ತಿಳಿಯಲಿಕ್ಕೂ ಕೂಡ. ಏನೋ ಅಲ್ಪ ಸ್ವಲ್ಪ ಗೊತ್ತಾಗಿದೆ ಅಂತ ಹೊರತು ಅದು ಈ ಅಧೀಷ್ಟ ಸರ್ವಶಾಸ್ತ್ರಾಣಿ ಅಂತ ಈ ಎಲ್ಲ ಶಾಸ್ತ್ರಗಳು ಎಲ್ಲಿ ಕಲಿಕೆ ಸಾಧ್ಯ?
ಒಂದೊಂದು ಶಾಸ್ತ್ರ ಹೌದು, ಅದು ಸರಿಯಾದ್ದು. ಒಂದೊಂದು ಕಲೀಲಿಕ್ಕೆ ಸಾಧ್ಯ ಇಲ್ಲ. ಒಂದು ಪುರಾಣ ಇಡೀ ಓದಲಿಕ್ಕೆ ಸಾಧ್ಯ ಉಂಟ? ಸಾಧ್ಯ ಇಲ್ಲ. ನಮ್ಮ ಜೀವನ ಒಂದು ಸಾಕಾಗ್ಲಿಕ್ಕಿಲ್ಲ. ಆಯ್ತಲ್ಲ, ನಾನು ವಿಷಯಗಳಿಗೆ ರಾಮಾಯಣ ಇದು ನೋಡಿದ್ದೇನೆ, ಮಹಾಭಾರತ ಇದು ನೋಡಲಿಕ್ಕೆ ಆಗಲಿಲ್ಲ. ಆಯ್ತಲ್ಲ, 18 ಪುರಾಣದಲ್ಲಿ ಯಾವುದೋ ಒಂದು ಎರಡು ನೋಡಿರ್ಬೋದು, ಬಾಗಿಲ್ಲ ಹಾಗೆ ಉಂಟು. ಏನೆಲ್ಲ ಮಾಡ್ಬೋದು, ಏನೆಲ್ಲ ಶಾಸ್ತ್ರಗಳು, ಒಂದೊಂದು ಶಾಸ್ತ್ರಕ್ಕೆ ಒಂದೊಂದು ಜನ್ಮ ಬೇಕು ಅಂತ ಹೇಳ್ತಾರೆ. ಕರೆಕ್ಟ್. ಅದನ್ನು ನಾವು ಏನಂದರೆ ಒಂದು ಸ್ವಲ್ಪ ಇಲ್ಲಿ ಅಲ್ಲಲ್ಲಿ ಅಷ್ಟೇ ಹೊರತು ಅದು ಋಷಿಗಳು ಮಾತ್ರ ಬಲ್ಲವರು ಅಷ್ಟೇ. ಆದ್ದರಿಂದ ನಾವು ಅವರಿಗೆ ನಮಸ್ಕಾರ ಮಾಡಿ ಅವರು ಹೇಳಿದ್ದನ್ನು ನಾವು ಕೇಳಬೇಕಷ್ಟೇ ಹೊರತು ಅದಕ್ಕೆ ಪ್ರತೀಕಾರ ನಾವು ಮಾಡಿದರೆ ನಮಗೇ ತೊಂದರೆ. ನಮಗೆ ಯಾವುದು ಹೇಳಿದೆಯೋ ಅದನ್ನು ನಾವು ಮಾಡಬೇಕು, ಸಾಧ್ಯವಾದಷ್ಟು ಮಾಡಬೇಕು. ಏನು ಹೇಳಿದರೆ ರಾಮ ಕೃಷ್ಣ ಗೋವಿಂದ ಇಷ್ಟಾದರೂ ಹೇಳ್ಬೋದಾ? ಕೈಕಾಲು ತರಲು ಆಯಾಯ ಕಾಲಕ್ಕೆ ಎಷ್ಟು ಒದಗುತ್ತದೋ, ಎಷ್ಟು ಸಾಧ್ಯವೋ ಅದಕ್ಕೆ ಶಾಸ್ತ್ರವೇ ಪ್ರಮಾಣ. ಶಾಸ್ತ್ರ ಉಂಟು, ನಮ್ಮಿಂದ ಸಾಧ್ಯವಾದಷ್ಟು ಮಾಡಿದರೆ ಸಾಕು. ಅದು ಸರಿಯಾಗಿ ಮಾಡಬೇಕು. ಒಂದು ಗಾಯತ್ರಿ ಮಾಡಿದರೂ ಗೊತ್ತಾಗಬೇಕು, ಅದು ಸರಿಯಾಗಿ ಮಾಡಬೇಕು. ಅದು ಒಂದೇ ಧ್ಯಾನದಿಂದ ಮಾಡಬೇಕು. ಈ 25 ಕಡೆ ಮನಸ್ಸು ಹೋಗಿ ಎಷ್ಟು ಮಾಡಿದ್ರು ಏನು ಪ್ರಯೋಜನ? ಅದು ಸರಿ ಆಯ್ತಲ್ಲ. ಸೂರ್ಯನಿಗೆ ಒಂದು ನಮಸ್ಕಾರ ಮಾಡಿದ್ರೆ ಸಾಕಲ್ಲ, ನೆಲಗೆದ್ದು ಇಡೀ ಜಗಚ್ಚಕ್ಷು ಹೋಗು. ಸೂರ್ಯ ಇದ್ರೆ ಏನಾದೀತು? ಇಳವಂಧಂತವ ಕೃತ್ನ ಧ್ಯಾಯೇತ ಭುವನತ್ರಯಂ. ಈ ವಾಕು ಇಲ್ಲದಿದ್ದರೆ ಏನಾದೀತು ಜಗತ್ತು? ಒಂದು ದಿವಸ ಹೋದೀತ ಸೂರ್ಯ ಇಲ್ಲದೆ ಆಲೋಚನೆ ಮಾಡಿದರೆ ಗೊತ್ತಾಗ್ತದೆ ಮನುಷ್ಯನಿಗೆ. ಆದ್ದರಿಂದ ನಾವು ಹಿರಿಯರು ಕೊಟ್ಟ ಪಂಕ್ತಿಯಲ್ಲಿ ನಾವು ನಡೆದರೆ ನಮಗೆ ಶುಭ. ಸರ್, ಈಗ ನೀವು 91 ವರ್ಷ ಪ್ರಾಯ ನಿಮಗೆ. ನೀವು ವೇದ ನೀವೇ ಈಗ ಹೇಳಿದಾಗೆ ನೀವು ಎಷ್ಟು ನಿಮ್ಮಿಂದ ಸಾಧ್ಯ ಉಂಟು ಅಷ್ಟನ್ನು ನೀವು ಅದನ್ನು ಪರಿಪೂರ್ಣವಾಗಿ ಅದನ್ನು ಸಾಧನೆ ಮಾಡಿದವರು. ನೀವು ಈ ಕಾಲದಲ್ಲಿ ನನ್ನಂತಹ ಒಂದು ಜನತೆಗೆ, ಅಂದರೆ ಸಾಮಾನ್ಯ ಜನರಿಗೆ, ಈಗಿನ ಒಂದು ಕಾಲಘಟ್ಟದಲ್ಲಿ, ಅದು ಬ್ರಾಹ್ಮಣರಿರ್ಬೋದು, ಯಾವುದೇ ಜಾತಿಯರಿರ್ಬೋದು, ಅದಲ್ಲ, ಎಲ್ಲರಿಗೂ ನೀವು ಒಂದು ಹೇಳುವಂತಹ ಒಂದು ಸಂದೇಶ ಏನು? ನೀವು ಕೊಡಬೇಕು ಅಂತ ನಿಮ್ಗೆ ಏನು ಕೊಡಬೇಕಾದಂತಹ ಸಂದೇಶ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನೀವು? ಸಂದೇಶ ಅವರವರ ಕ್ರಮಾಗತವಾದಂಥ ನಿಯಮ ಏನುಂಟು ಅಷ್ಟು ಸಾಧ್ಯವಾದಷ್ಟು ಪರಿಪಾಲನೆ ಮಾಡಿ, ಸಾಧ್ಯವಾದಷ್ಟು ಮಟ್ಟಿಗೆ ಮಡಿ ಮೇಲಿದೆ ಆಯ್ತಲ್ಲ. ಅದು ಇಲ್ಲದೆ ಅದು ಆಯಾಯ ಕಾಲಕ್ಕೆ ಹೇಗಾಗ್ತದೆ ಅಷ್ಟು ಅದನ್ನು ಆಚರಣೆ ಮಾಡಲಿಕ್ಕೆ ಮಾಡಿದರೆ ಬರೀ ರಾಮ ಕೃಷ್ಣ ಇತ್ಯಾದಿ ನಾಮಸ್ಮರಣೆ ಮಾಡಿದರೆ ಸಾಕು ಆಯ್ತಲ್ಲ. ಆದ್ದರಿಂದ ನಾಮ ಒಂದೇ ಸಾಲದೇ ಇಲ್ಲ ಉಂಟಲ್ಲ. ಹಾಗೆ ನಾಮಸ್ಮರಣೆಯೇ ವಿಶೇಷ ಎಲ್ಲ ಕಾಲದಲ್ಲಿಯೂ ಕೂಡ. ಆದ್ದರಿಂದ ನನ್ನ ಇದು ಏನಂತ ಹೇಳಿದರೆ, ನಮ್ಮಿಂದ ಎಷ್ಟು ಸಾಧ್ಯ ಅಷ್ಟು ನಿಯಮಪಟ್ಟವಾಗಲಿ. ಮತ್ತು ರಾಮ ಕೃಷ್ಣ ಇತ್ಯಾದಿ ನಾರಾಯಣ ಇತ್ಯಾದಿ ದೇವರ ಸ್ಮರಣೆ ತ್ರಿಕಾಲಗಳಲ್ಲಿ ಇಲ್ಲದೆ ಬೆಳಗ್ಗೆ ಎದ್ದಗೂಡಲೇ ಮತ್ತು ಸಂಧ್ಯಾಕಾಲದಲ್ಲಿ ಇದು ನಮ್ಮಿಂದ ಸಾಧ್ಯವಾದಷ್ಟು ಮಾಡಿದರೆ ನಮಗೆ ಶ್ರೇಯಸ್ಸು ಅಂತ ನಾನು ಹೇಳೋದು ಆಯ್ತಲ್ಲ. ಮತ್ತೊಂದು, ಇಡೀ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ಹೇಳ್ತಾರೆ. ಇದು ರಾಮಾಯಣದ ಮಹಾಮಂತ್ರ. ಎಲ್ಲರಿಗೂ ಸುಖವಾಗುತ್ತದೆ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ, ಯಾರಿಗೂ ದುಃಖ ಬಾರದೇ ಇರಲಿ. ಇದು ಸಾಮೂಹಿಕವಾದಂಥ ಒಂದು ಮನಸ್ಸಿಗೆ ಒಂದು ಇದು ಬೇಕು. ಹೌದು. ಸರ್ವೇ ಭದ್ರಾಣಿ ಪಶ್ಯಂತು, ಎಲ್ಲರಿಗೂ ಮಂಗಳವಾಗಬೇಕು. ಕಶ್ಚಿತ ಇದ್ದು ದುಃಖ ಭವೇದು, ಒಬ್ಬನಿಗೂ ದುಃಖ ಬಾರದೇ ಇರಲಿ ಭಗವಂತ ಹೇಳಿ ನಾವು ಸರ್ವ ಪ್ರಾಣಿಗಳ ಕ್ಷೇಮವನ್ನು ಒಂದು ಧ್ಯಾನ ಮಾಡಿ ಹೃದಯ.
ಇದು ನನ್ನ ವಿಶೇಷವಾದಂಥ ಪ್ರಾರ್ಥನೆ. ಅಂದರೆ ಇಷ್ಟಾದರೂ ಮಾಡಬೇಕು ಅಂತ. ಸಾಧ್ಯ ಆದಷ್ಟು ನಾಮಸ್ಮರಣೆ ಜಪ ಸಾಧ್ಯ ಇದ್ದರೆ ಮಾಡ್ಬೋದು, ಎಷ್ಟು ಸಾಧ್ಯವೋ ಅಷ್ಟು. ಇದಕ್ಕಿಂತ ಹೆಚ್ಚು ಯಾವ ಶಾಸ್ತ್ರವೂ ಹೇಳುವುದಿಲ್ಲ. ಕರೆಕ್ಟ್. ನಾನು ಕಲ್ತದ್ದು ಬಹಳ ಕಡಿಮೆ ಅಂದರೆ ನನಗೆ ಗೊತ್ತು ಎಷ್ಟು ಅಂತ ಆಯ್ತಲ್ಲ. ಆದ್ದರಿಂದ ನಾನು ಇದಮಿತ್ತಂ ನಿರ್ಧಾರ ಹೇಳುವ ಸ್ಥಿತಿಯೂ ನನ್ನಲ್ಲಿ ಇಲ್ಲ ಆಯ್ತಲ್ಲ. ಕಲ್ತದ್ದನ್ನು ಏನೋ ಇದು ಮಾಡಿ ಒಂದು ಸಾಧನೆ ಸ್ವಲ್ಪ ಅಷ್ಟೇ ಹೇಳುವ ಹೊರಟು. ಇದು ಸಂಪೂರ್ಣ ಆಗುವುದೇ ಇಲ್ಲ, ಆಗಲೂ ಇಲ್ಲ ಆಯ್ತಲ್ಲ. ಏನೋ ಆದಷ್ಟು ಆಯಿತು, ಏನೋ ದೇವರು ಒಳ್ಳೆ ಮಾಡಿದ ಇಷ್ಟು ಮಾಡಲಿಕ್ಕೆ. ಯಾಕೆಂದರೆ ಈ ಸಪ್ಪಾದರೂ ಸಪ್ಪನಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ ಅಂತ ಆಯ್ತಲ್ಲ. ನಾವು ಸ್ವಲ್ಪ ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ, ಸಪ್ಪನಪ್ಯಸ್ಯ ಧರ್ಮಸ್ಯ, ನಾವು ಧರ್ಮಾಚರಣೆ ಸ್ವಲ್ಪ ಮಾಡಿದರೂ ಕೂಡ ಅದರ ಫಲ ತುಂಬ ಉಂಟು. ಹೌದು, ಕರೆಕ್ಟ್. ಸಪ್ಪನಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ, ದೊಡ್ಡ ಭಯದಿಂದ ದುಃಖ ರಕ್ಷಣೆ ಮಾಡ್ತದೆ. ಕರೆಕ್ಟ್. ಆದ್ದರಿಂದ ಸ್ವಧರ್ಮಾಚರಣಂ ಶ್ರೇಯ ಪರಧರ್ಮೋ ಭಯಾವಹ. ಕೃಷ್ಣನೇ ಹೇಳಿದ್ರು ಗೀತೆಯಲ್ಲಿ ಆಯ್ತಲ್ಲ. ಸ್ವಧರ್ಮ ಎಷ್ಟು ಸಾಧ್ಯ ಅಷ್ಟು ಆಚರಣೆ ಮಾಡುವಂಥದ್ದು ಮಾಡೋದು. ಯಾಕೆಂದರೆ ಸ್ವಧರ್ಮ ಇದು ಬಾಧಕವಾಗುವುದಿಲ್ಲ ಎಂಬುದಕ್ಕೆ ಗೀತೆಯಲ್ಲಿ ಶಂಕರಾಚಾರ್ಯರು ಉದಾಹರಣೆ ಕೊಡ್ತಾರೆ. ಉಪ್ಪಿನಕಾಯಿಯಲ್ಲೇ ಹುಟ್ಟಿದಂಥ ಹುಳುವಿಗೆ ಉಪ್ಪಿನಕಾಯಿ ಖಾರ ಬಾಧಕ ಆಗುವುದಿಲ್ಲ. ಕರೆಕ್ಟ್. ಉಪ್ಪಿನಕಾಯಿಯಲ್ಲೇ ಹುಟ್ಟುವುದು, ಅದು ಇದು ಬಾಧಕ. ಹಾಗೆ ನಮ್ಮ ಸ್ವಧರ್ಮ ಉಂಟಲ್ಲ, ನಾವು ಇದರಲ್ಲೇ ಹುಟ್ಟಿದ್ದಿಲ್ಲ, ಇದು ನಮಗೆ ಬಾಧಕ ಆಗುವುದಿಲ್ಲ, ಅದು ರಕ್ಷಕವಾಗುತ್ತದೆ ಎಂದು ಒಂದು ಕೊಟ್ಟಿದ್ದಾರೆ ಶಂಕರಾಚಾರ್ಯರು ಆಯ್ತಲ್ಲ. ಆದ್ದರಿಂದ ಆಯಾಯ ಕಾಲಕ್ಕೆ ಹೇಗೆ ಬೇಕೋ ಹಾಗೆ ಭಗವಂತನೇ ಇಲ್ಲಿಗೆ ಬೇಕಾದವರನ್ನು ಕಲಿಸ್ತಾನೆ ಅವತಾರವ. ಅದರಿಂದ ಈ ಧರ್ಮ ಪ್ರಚಾರವಾಗುತ್ತದೆ. ಧರ್ಮೋ ವಿಶ್ವಸ್ಯ ಜಗತಃ ಪ್ರತಿಷ್ಠಾತ, ಇಡೀ ಧರ್ಮವೇ ಇಡೀ ವಿಶ್ವದ ಪ್ರತಿಷ್ಠಾಯಿತು ಅಂತ ಹೇಳಿದ್ದಾರೆ. ಹಾಗಾಗಿ ಸರ್ವಪ್ರತಿಷ್ಠೆಗೆ ಹೇತುವಾದಂಥ ಧರ್ಮೋ ರಕ್ಷತಿ ರಕ್ಷಿತ. ಧರ್ಮವನ್ನು ನಾವು ರಕ್ಷಿತ ಎಷ್ಟು ಮಾಡಿರೋ ಅಷ್ಟು ಧರ್ಮ ನಮ್ಮನ್ನು ರಕ್ಷಿಸುತ್ತದೆ. ಇದು ವೇದದ ಸಂದೇಶ ಆಯ್ತಲ್ಲ. ಹಾಗಾಗಿ ಅದೇ ಇಷ್ಟು ಹೊತ್ತು ಒಂದು ವೇದ ಆಧ್ಯಾತ್ಮ ಬಹಳ ಸರಳವಾಗಿ, ಅಂದರೆ ಏನು ಮಾಡಲಿಕ್ಕೆ ನನಗೆ ಸಾಧ್ಯ ಇಲ್ಲ ಅಂತ ಹೇಳುವವನಿಗೂ ಅದು ಸೋಮಾರಿತನದಿಂದ ಇರಬಹುದು, ಅಥವಾ ಅವನ ಉದ್ಯೋಗದ ಕಾರ್ಯಬಾಹುಳ್ಯದಿಂದ ಇರಬಹುದು, ಯಾವುದರಲ್ಲೂ ಇರಬಹುದು, ಅವನಿಗೂ ಕೂಡ ಒಂದು ದಾರಿ ಏನು, ಭಗವನ್ನಾಮ ಸ್ಮರಣೆ ಕೊನೆಯ ಪಕ್ಷ. ಅಷ್ಟು ಸರಳವಾಗಿ, ಅಂದ್ರೆ ಅಷ್ಟು ಸುಲಭದಲ್ಲಿಯೂ ನಾವು ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯ ಉಂಟು, ಆಧ್ಯಾತ್ಮವನ್ನು ಕಾಣಲಿಕ್ಕೆ ಸಾಧ್ಯ ಉಂಟು. ನಮಗೆ ವೇದವೇ ಬೇಕಾಗಿಲ್ಲ, ಶಾಸ್ತ್ರವೇ ಬೇಕಾಗಿಲ್ಲ, ಯಾವ ಪುರಾಣಗಳೂ ಬೇಕಾಗಿಲ್ಲ. ಶುದ್ಧಾಂತಕರಣದ ಒಂದು ಭಕ್ತಿಯ ಒಂದು ನಾಮಸ್ಮರಣೆ ಅದು ನಮ್ಮನ್ನು ಉದ್ಧಾರದ ಹಾದಿಗೆ ಕೊಂಡೊಯ್ಯುತ್ತದೆ ಎನ್ನುವಂತಹ ಒಂದು ಅತ್ಯಪೂರ್ವವಾದಂತಹ ಒಂದು ತತ್ವವನ್ನು ಬಹಳ ಸರಳವಾಗಿ, ಅಂದ್ರೆ ಅತ್ಯಂತ ಸಾಮಾನ್ಯರಲ್ಲಿ ಸಾಮಾನ್ಯನಿಗೂ ಕೂಡ ಇದನ್ನು ಖಂಡಿತ ಮಾಡಬಹುದು. ನಾಮಸ್ಮರಣೆಯನ್ನೂ ಮಾಡಲಿಕ್ಕೆ ಸಮಯ ಇಲ್ಲದಿದ್ರೆ ಅವನು ಬದುಕುವುದೇ ವ್ಯರ್ಥ ಅಲ್ವಾ. ಈ ಒಂದು ಉತ್ತಮ ಒಂದು ಸಂದೇಶವನ್ನು ಕೊಟ್ಟಿದ್ದೀರಿ. ನಿಮಗೆ ಎಲ್ಲ ಏನು ಧಾರ್ಮಿಕ ಆಚರಣೆಯನ್ನು ಮಾಡುವವರು ಮತ್ತು ಅದರಲ್ಲಿ ವಿಶೇಷವಾದಂತಹ ಒಂದು ಪ್ರೀತಿಯುಳ್ಳ ಎಲ್ಲರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು ಸರ್. ನಮಸ್ತೆ. ಸರ್ವೇ ಭವಂತು ಸುಖಿನಃ ಅಂತ ಹೇಳಿ ನಾನು ಈ ಜಗತ್ತು ಸುಖದಲ್ಲಿ ಇರಲಿ ಎಂಬಂಥ ಒಂದು ವೇದ ಸಂದೇಶ ಇದು. ಎಲ್ಲರ ಸುಖವನ್ನು ಅಪೇಕ್ಷಿಸುವುದು ನಮ್ಮ ಒಂದು ಕರ್ತವ್ಯ ಆಗ್ತದೆ. ಇದೊಂದು ರಾಮಾಯಣ ಸಂದೇಶವೂ ಇಡೀ ವೇದ ಸಂದೇಶ ಆಯ್ತಲ್ಲ. ಎಲ್ಲರಿಗೂ ಬೇಕಾಗಿ ನಿರ್ಮಾಣವಾಗಿದೆ ವೇದ ಪುರಾಣ ಎಲ್ಲವೂ ಕೂಡ. ಅವರಲ್ಲಿಗೆ ಎಷ್ಟು ಸಾಧ್ಯವೋ ಅಷ್ಟು ಸ್ವೀಕರಿಸಬಹುದು. ಅವರ ಅನುಕೂಲಕ್ಕೆ ಬೇಕಾದಷ್ಟು ಧರ್ಮಾಚರಣೆಯನ್ನು ಮಾಡಲೇಬೇಕು. ಇಲ್ಲದೆ ಸಸ್ತೇನೋ ದಂಡ ಮರಹತಿ ಇಲ್ಲ, ಅವನು ಕಳ್ಳನಾಗ್ತಾನಂತೆ.
ಆಯ್ತಲ್ಲ, ದಂಡಾರ್ಹನಾದ ಆಗ್ತಾನೆ. ಆಯ್ತಲ್ಲ, ಎಷ್ಟು ಸಾಧ್ಯವೋ ಅಷ್ಟು ಮಾಡಲಿಕ್ಕೂ ಆಗೋದಿದ್ರೆ ಏನು ಮಾಡೋದು. ಆದ್ದರಿಂದ ಇದು ಮಹತ್ತಾದ ಧರ್ಮ. ವಿಶ್ವಸ್ಯ, ಇಡೀ ವಿಶ್ವಕ್ಕೆ ಬೇಕಾದಂಥ ಧರ್ಮವನ್ನು ವೇದ ಸಾರುತ್ತದೆ. ಅದನ್ನು ನಾವು ಎಷ್ಟು ಸಾಧ್ಯವೋ ಅಷ್ಟು ಮಾಡಿದರೆ ನಮ್ಮ ಜನ್ಮ ಕೃತಕೃತ್ಯ ಆಗ್ತದೆ. ಕರೆಕ್ಟ್. ಇನ್ನೇನು ನಾವು ದೊಡ್ಡ ಆಲೋಚನೆ ಬೇಡ. ಹಾಗೆ ಆದಷ್ಟು ನಮ್ಮ ಜ್ಞಾನಿಗಳ ಒಳ್ಳೆ ಸಜ್ಜನರ ಒಂದು ಸಂಘ ಮಾಡಿ, ಹೌದು, ಆದಷ್ಟು ಸಜ್ಜನರ ಸಂಘವನ್ನು ಹೆಜ್ಜೆಯಲ್ಲಿ ಸವಿದಂತೆ. ಆದ್ದರಿಂದ ಸತ್ಸಂಗವು ಮುಖ್ಯ. ಹರಿಕಥೆ ಇತ್ಯಾದಿ ದೇವರ ಸ್ಮರಣೆ ಮಾಡುವಂತಹ ಒಂದು ಇದನ್ನು ಆದಷ್ಟು ಕೇಳೋದು, ಒಳ್ಳೆಯ ಧಾರ್ಮಿಕ ಪುಸ್ತಕಗಳನ್ನು ಓದೋದು, ನಮ್ಮ ಜ್ಞಾನವನ್ನು ಸಂಪಾದನೆ ಮಾಡೋದು. ಸಾಧ್ಯವಾದಷ್ಟು ಅನುಷ್ಠಾನ ಮಾಡಿದರೆ ನಮ್ಮ ಜನ್ಮ ಪಾವನವಾಗ್ತದೆ. ಇದು ವೇದ ಸಂದೇಶ. ಇದರಲ್ಲಿ ಏನು ಸಂಶಯ ಇಲ್ಲ. ಇಷ್ಟು ನನ್ನ ಒಂದು ನಾನು ವಿಷಯ. ನಮಸ್ತೆ ಸರ್. ಆಯಿತು, ಹಾಗೆ